ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡುವ ಮೂಲಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೂ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಿಗೂ ಅವಿನಾಭಾವವಾದಂತ ಸಂಬಂಧ, ಅತ್ಯಂತ ಪ್ರೀತಿಯ ಒಂದು ಸಂಬಂಧ ಕೂಡ ಆಗಿದೆ. ಇಲ್ಲಿ ಯಾವುದೇ ಕಾರ್ಯಕ್ರಮ ಅವರು ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದ ನಂತರ 10 ಬಾರಿ ನಮ್ಮ ಬ್ಯಾಂಕಿನ ನಾವು ಈ ಒಂದು ನಮ್ಮ ರೈತ ಬಂಧು ಕಾರ್ಯಕ್ರಮಕ್ಕೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನಪ್ರಿಯ ಶಾಸಕರು ನಮ್ಮವರೇ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ನಮ್ಮ ಇನ್ನೋರ್ವ ಶಾಸಕರು ಮುಲ್ಕಿ ಮೂಡಬಿದ್ರಿಯ ಶಾಸಕರು ಅವರು ಕೂಡ ಸಹಕಾರಿಗಳೇ ಆದಂತ ಉಮಾನಾಥ್ ಕೋಟೆ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದೆ. ನಮ್ಮ ಜಂಟಿ ನಿರ್ದೇಶಕರಾದಂತ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಥಮ ಪೌರರು ಆದಂತ ಮಾಪ ಅವರು ಅತ್ಯಂತ ಸರಳತೆಯನ್ನು ಇರುವಂತ ಪ್ರೇಮಾನಂದ ಶೆಟ್ಟಿ ಅವರು ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. IMFನ ಅಧ್ಯಕ್ಷರಾದಂತಹ ರವಿರಾಜ ಗಡಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ನಮ್ಮೆಲ್ಲ ಉಭಯ ಜಿಲ್ಲೆಯ ಎಲ್ಲ ಹಿರಿಯ ಸಹಕಾರಿಗಳಿಗೆ, ಎಲ್ಲ ಬ್ಯಾಂಕಿನ ಅಧ್ಯಕ್ಷರುಗಳು ವಂದನೆಗಳು. ಮುಂದಿನ ಕಾರ್ಯಕ್ರಮ ಹಾರಾರ್ಪಣೆ. ಇಂದಿನ ಸಮಾರಂಭವನ್ನ ಈ ರೈತ ಸ್ಪಂದನವನ್ನು ಉದ್ಘಾಟನೆಗೆ ಆಗಮಿಸಿದ್ದಾರೆ ಕರ್ನಾಟಕ ರಾಜ್ಯದ ಸಹಕಾರ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮುಂದೆ ಮತ್ತು ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಮಾನ್ಯ ಮುಜರಾಯಿ ಕೊಡ್ತೇನೆ. ಪ್ರಧಾನಮಂತ್ರಿಯವರ ಸ್ವನಿಧಿ ಸಾಲ ವಿತರಣೆಗಾಗಿ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ಎಪೆಕ್ಸ್ ಬ್ಯಾಂಕ್ ಬೆಂಗಳೂರು. ಇವರನ್ನ ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತಹ ಡಿ ಜಿ ರಾಜಾರಾಮ್ ಭಟ್ಕರ್ ಅವರಿಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟೆ ಅವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸನೆ, ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮದ್ ಉಮಾನಾಥ್ ಕೋಟ್ಯಾನ್ ಮೂಡಬಿದಿರೆ ಕ್ಷೇತ್ರದ ಶಾಸಕರು, ಇವರನ್ನ ರಾಜು ಪೂಜಾರಿ ಅವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮಂಗಳೂರಿನ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಶ್ರೀಮಂತ್ ಪ್ರೇಮಾನಂದ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮೋನಪ್ಪ ಶೆಟ್ಟಿ ಎತ್ತಾಡಿ ಅವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮೇಯರ್ ಅವರಿಗೆ ಮೋನಪ್ಪ ಶೆಟ್ಟಿ ಎತ್ತಾರ್ ಅವರು, CN ದೇವರಾಜ್ ವಾದಿರಾಜ್ ಶೆಟ್ಟರು ನಮ್ಮ ನಿರ್ದೇಶಕರು, ವಾದ್ಯರಾಜ್ ಅವರಿಗೆ ಬ್ಯಾಂಕಿನ ನಿರ್ದೇಶಕರಾದಂತಹ ಜಯರಾಜ್ ರೈ ಪ್ರಕಾಶ್ ರಾವ್, ನಮ್ಮ ಶ್ರೀ ಸುವರ್ಣರವರಿಗೆ ದೇವಿಪ್ರಸಾದ್ ಶೆಟ್ಟಿ ಬೆಲ್ಪು ಅವರು ಹಾಗೂ ರವಿರಾಜ್ ಹೆಗಡೆ ಅವರಿಗೆ ಶಶಿಕುಮಾರ್ ರೈ ಅವರು ಹಾರಾರ್ಪಣೆ ಗೌರವಿಸಬೇಕಾಗ್ತದೆ. ಮುಂದಿನ ಕಾರ್ಯಕ್ರಮ ರೈತ ಸ್ಪಂದನ ಲಕ್ಷ್ಮಣ ಯಾನೆ ಕಾಂತ, ಬಂಟ್ವಾಳ ತಾಲೂಕಿನ ಕೈರಂಗಡ ಬ್ಯಾಂಕಿನ ಸದಸ್ಯ, ಮುಂದಿನ ಸಾಲವನ್ನು ಸ್ವೀಕರಿಸಬೇಕು. ಶ್ರೀ ಸುಜಿತ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಸದಸ್ಯ ಇವರು ಕಾಂತ, ಕೈರಂಗಡ ಬ್ಯಾಂಕಿನ ಸದಸ್ಯ. ಮುಂದಿನ ಸಾಲ ಸುಜಿತ್ ರಸ್ವಾರಿಯೋ
ಸುಜಿತ್ ರೊಜಾರಿಯೋ, ಪರಮೇಶ್ವರ ನಾಯಕ ಅಹಮದಾಬಾದ್ ಪ್ಯಾಕ್ಸ್. ಕೋವಿಡ್-19 ಮೃತಪಟ್ಟ ರೈತರ ಕುಟುಂಬಕ್ಕೆ ಪರಿಹಾರ ಸೌಲಭ್ಯವನ್ನು ವಿತರಣೆ. ಗುರುವ ಪುತ್ತೂರು ತಾಲೂಕಿನ ಮುಂತೂರು ಪ್ಯಾಕ್ಸ್ನ ಸದಸ್ಯ, ಸದಸ್ಯ. 152 ಮಂದಿಗೆ ವಿತರಿಸಲಿಕ್ಕಿದೆ. ಸಾಂಕೇತಿಕವಾಗಿ ಮಾತ್ರ ಈಗ 4 ಜನರಿಗೆ ವಿತರಣೆ ಮಾಡ್ತೇವೆ. ಇಬ್ರಾಹಿಂ ಎಚ್, ಕೋಟೆಕಾರ್ VSS. ಇಬ್ರಾಹಿಂ ಎಚ್, ಶ್ರೀನಿವಾಸ ಪೂಜಾರಿ ಅವರು, ಮಾನ್ಯ ಉಸ್ತುವಾರಿ ಸಚಿವರು, ಇವರು ವಿತರಿಸಬೇಕಾಗಿ ಕೇಳಿಕೊಳ್ತೇವೆ. ಬ್ರಹ್ಮಶ್ರೀ ನವೋದಯ ಸೇವಾ, ಶಾಂತದುರ್ಗ ನವೋದಯ ಸ್ವಸಹಾಯ ಸಂಘ, ಕೊಡಿಯಾಲ್ ಬ್ಯಾಂಕ್ ಬ್ರಾಂಚ್ನ ಮೂಲಕ ನೀಡುವಂತಹ ಸಾಲ. ಮಾಹೇಶ್ವರಿ ಬಹು ಸೇವಾ ಕೇಂದ್ರ ಯೋಜನೆಯ ಫಲಾನುಭವಿಗಳು. ಮೇಡಮ್ ಅಂತ ವೀರಬಲೆ ಪುತ್ತೂರು ಮೇನ್ ಬ್ರಾಂಚಿನ ಮೂಲಕ ನೀಡುವಂತಹ ಸಾಲ. ರಾಜೇಂದ್ರ ಕುಮಾರ್ ಯಾವಾಗಲೂ ಹೊಸದನ್ನು ಬಯಸುವರು. ಎಲ್ಲ ಜಡ್ಡುಗಟ್ಟಿದ ವಾತಾವರಣಕ್ಕೆ ಒಂದು ವಿರಾಮ ಹಾಕಿ ಜನರಲ್ಲಿ ಆತ್ಮಸ್ಥೈರ್ಯ ಮೂಡಿಸಲಿಕ್ಕೆ 450 ಕೋಟಿ ರೂಪಾಯಿಗೂ ಮಿಕ್ಕಿದಂಥ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುವಂಥ ಒಂದು ಪೂರ್ವ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರೇ, ಎಲ್ಲ ಕಡೆಗಳಲ್ಲೂ ಕೂಡ ಆಡಳಿತ ಮಾತ್ರ ಅಲ್ಲ, ಜನಜೀವನವೇ ಒಂದು ರೀತಿ ಸ್ತಬ್ಧ ಆದಂಥ ವಾತಾವರಣ ಇದೆ. ಮತ್ತೊಮ್ಮೆ ಕೃಷಿಕರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತೇವೆ, ಸ್ವಸಹಾಯ ಸಂಘದವರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೇವೆ, ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಿ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತುಗಳನ್ನು DCC ಬ್ಯಾಂಕ್ ಹೇಳಿದೆ ಅನ್ನುವಂಥ ವಿಶ್ವಾಸದ ನೆಲೆಯಲ್ಲಿ ನಾನು DCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಬಹಳ ಸಹಕಾರಿ ಕ್ಷೇತ್ರದ ಉದ್ದವನ್ನು ಅಗಲವನ್ನು ಅಳೆಯುವುದು ನನ್ನಂಥ ಸಾಮಾನ್ಯ ಸಾಧ್ಯ ಇಲ್ಲ ಅಂತ ಕಠಿಣವಾಗಿ ನನಗೆ ಗೊತ್ತು. ನಮ್ಮ ಮಳವಳ್ಳಿ ಶಿವರಾಯರು, ಬಂಡವಾಳ ನಾರಾಯಣಗಿರು, ಕೃಷ್ಣರಾಜ ಕೊಡಗಿಯವರು ಅಂಥವರೆಲ್ಲ ಹುಟ್ಟು ಹಾಕಿದಂಥ ಕಲ್ಪನೆ ಇದೆ. ಈ ಆಡಳಿತದ ಮೇರೆಗೆ ಇವತ್ತು ಇಷ್ಟರ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಎಷ್ಟೊಂದು ಅಗಾಧವಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಎಂಥ ಸಂಕಷ್ಟದ ಸಮಯದಲ್ಲೂ ಕೂಡ DCC ಬ್ಯಾಂಕ್ ಯಾವುದಕ್ಕೆಲ್ಲ ಸಾಲ ಕೊಡುತ್ತೆ ಕೇಳಿದ್ರೆ ಯಾವುದಕ್ಕೆಲ್ಲ ಸಾಲ ಕೊಡ್ತದೆ ಅಲ್ಲ, ಯಾವ್ದು ಕೊಡೋದಿಲ್ಲ ಅಂತ ಹೇಳಿ ನೀವು ಹೇಳಿ ಅನ್ನುವಂಥ ಮಟ್ಟಕ್ಕೆ ಬಂದಿರುವಂಥ ಆಡಳಿತಾತ್ಮಕ ವ್ಯವಸ್ಥೆ ಇವತ್ತು ಗಟ್ಟಿಯಾಗಿದೆ. ಅದಕ್ಕೆ ಕಾರಣ ಸಹಕಾರಿ ಕ್ಷೇತ್ರ ಅನ್ನಬೇಕು ಅಂತ ಅನ್ಸುತ್ತೆ ನನಗೆ. ಎಲ್ಲಕ್ಕಿಂತ ನನಗೆ ತುಂಬಾ ಸಂತೋಷವಾಗಿರೋದೇನೆಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೊನ್ನೆ ಒಂದು ಘೋಷಣೆ ಮಾಡ್ತಾರೆ, ಯಾರ್ಯಾರು ಕೊರೋನಾ ಪೀಡಿತರಾಗಿ ಸಂತ್ರಸ್ತರಾಗಿ ತನ್ನ ಬದುಕನ್ನು ಕಳೆದುಕೊಂಡಿದ್ದಾರೋ ಅವ್ರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೇನೆ ಅಂತೇಳಿ. ಅದಿನ್ನೂ ಪ್ರೊಸೆಸ್ ಇದೆ. ನನ್ನ ಸ್ವಲ್ಪ ಸಮಾಧಾನ ಮಾಡ್ತದೆ, ತುಂಬಾ ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಒಂದಿಷ್ಟು ಸಹಾಯ ಆಗುತ್ತೆ ಅಂತೀನಿ. ಆದ್ರೆ ನಮ್ಮ ಅಪೆಕ್ಸ್ ಬ್ಯಾಂಕಿನವರು, ನಮ್ಮ ಸಹಕಾರಿ ಇಲಾಖೆಯವರು, DCC ಬ್ಯಾಂಕಿನವರು, ನಮ್ಮ ಸೋಮಶೇಖರ್ ಅವರು ಒಂದು ವಿಶಿಷ್ಟವಾದಂತಹ ಕಲ್ಪನೆ ತೆಗೆದುಕೊಂಡು ಬಂದು, ಯಾರ್ಯಾರು ಈ ಕೊರೋನಾ ಪೀಡಿತರಾಗಿ ಮೃತರಾಗಿದ್ದಾರೋ, ಯಾರು ಸಾಲಗಾರರಾಗಿದ್ದಾರೋ ಅವರ 1 ಲಕ್ಷದವರೆಗಿನ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಕಲ್ಪನೆ ಮತ್ತು ಯೋಜನೆ ಅನ್ನುವಂಥ ಅಭಿಮಾನದಿಂದ ನನಗೆ ಈ ಮಾತನ್ನು ಹೇಳಲಿಕ್ಕೆ ಸಂತೋಷ ಅನಿಸ್ಬಿಡುತ್ತೆ. ನನಗೆ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಒಂದು 80,000 ಜನ ಇರ್ಬೋದು ಏನೋ, ಅಂದಾಜು ಪ್ರಕಾರ ಸಾಲ ಮಾಡಿದವರು ಇರ್ಬೋದು ಏನೋ ಗೊತ್ತಿಲ್ಲ. ಎಷ್ಟು ಜನ ಅಂದ್ರೆ 10,000 ಜನ. ಕೋಟಿ ಎಷ್ಟು? 81 ಕೋಟಿ. 10,000 ಜನರಿಗೆ ವಿತರಣೆ ಮಾಡೋದು ಸ್ವಲ್ಪ ಸಾಧ್ಯ ಅಲ್ಲ. ಅದರ ನಮ್ಮ ಲಾಭಾಂಶದಲ್ಲಿ ಇದನ್ನು ಕೊಡಬೇಕಾದಂತ ಅನಿವಾರ್ಯತೆ ಇರುವಂತಹ ಪ್ರಸಂಗಗಳು ಬಂದ್ರೆ ಅನೇಕ ಸಹಕಾರಿ ಕ್ಷೇತ್ರಕ್ಕೆ, ಅನೇಕ ಸಹಕಾರಿ ಸಂಘಗಳಿಗೆ ಇದರಿಂದ ತೊಂದರೆ ಆಗಬಹುದು ಆರ್ಥಿಕವಾಗಿ. ಆದ್ರೆ ಒಂದು ಮನುಕುಲವೇ ಒಂದು ನಿಕಟ ಸಂದರ್ಭದಲ್ಲಿ, ಕೊರೋನಾದಿಂದಾಗಿ ಇಡೀ ಸಮಾಜವೇ ಆತಂಕ ಇರುವಂತಹ ಸಂದರ್ಭದಲ್ಲಿ, ಮನೆ ಯಜಮಾನನ್ನು ಕಳ್ಕೊಂಡಂತ ಅಥವಾ ತನ್ನ ಕುಟುಂಬವನ್ನು ಕಳ್ಕೊಂಡಂತ ಸಹಕಾರವನ್ನು ಸತ್ತಾಗ ಅವನ ಬದುಕು ಒಂದು ರೀತಿಯಲ್ಲಿ ಮಾರಣ ಹೋಮ ಆಗುತ್ತೆ. ಮತ್ತೊಂದು ರೀತಿಯಲ್ಲಿ ಅವನ ಕುಟುಂಬಕ್ಕೆ ನೆರವು ನೀಡಬಹುದು. ಹೇಗೆ ಕೇಳಿದ್ರೆ, ಆ ಮೃತನ ಸಾಲವನ್ನು 1 ಲಕ್ಷ ರೂಪಾಯಿ ಆದರೂ ಪರಿಹಾರ ಮಾಡ್ತೇವೆ ಅನ್ನುವಂಥ ಒಂದು ದಿಟ್ಟದ ಹೆಜ್ಜೆ ಇಟ್ಟದಕ್ಕೋಸ್ಕರ ನಾನು ಸಹಕಾರಿ ಮಂತ್ರಿಗಳಿಗೆ ಮತ್ತು ಎಲ್ಲ ಸಹಕಾರಿ
ಸಂಘಗಳಿಗೆ ಅಭಿನಂದನೆ ಹೇಳಿ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಕೆಳಗೆ ನಾವು ಟ್ರ್ಯಾಕ್ಟರ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಕಾದಂಥ ಸಬ್ಸಿಡಿ ಮತ್ತು ಸಾಲ ಕೊಡುವಂಥ ವ್ಯವಸ್ಥೆಗಳನ್ನ ಇವತ್ತು ಮಾಡಿ ಬಂದೆವು. ಜನಜೀವನದಲ್ಲಿ ಹಾಸುಹೊಕ್ಕಾಗಿರುವಂಥ ಒಳ್ಳೆಯ ಕಾರ್ಯಕ್ರಮವನ್ನು DCC ಬ್ಯಾಂಕ್ ಅವರು ಮಾಡಿದ್ದಾರೆ. ರಾಜೇಂದ್ರ ಕುಮಾರ್ ಆಡಳಿತಾತ್ಮಕವಾಗಿ ತುಂಬಾ ಬುದ್ಧಿವಂತರು ಅಂತ ಅನಿಸುತ್ತೆ ನನಗೆ. ಸೋಮಶೇಖರ್ ಸರ್ ಕೇಳಿ, ನಾವು ಪ್ರತಿ ಸತಿ ಚುನಾವಣೆಯಲ್ಲಿ ಅವರೇ ಗೆಲ್ಲುದು. ನಾನು ಅವ್ರಿಗೆ ಒಂದ್ಸತಿ ಹೇಳಿದೆ, ಈಗ ಕಾಯಂ ಚುನಾವಣೆ ಗೆಲ್ಲೋದು ಹಾಗೆ ಹೇಳಿ ನನಗೆ ಸ್ವಲ್ಪ ಹೇಳಿಕೊಡಿ ಮರದಲ್ಲಿ, ಅದೊಂದು ಬಿಟ್ಟು ಉಳಿದೆಲ್ಲ ಹೇಳಿಕೊಟ್ಟಿದ್ದಾರೆ ಅವರು. ನೀವು ಇವತ್ತಾದ್ರೂ ಅವರಿಗೆ ಸೂಚನೆ ಕೊಟ್ಟು ಹೋಗ್ಬೇಕು. ಕಾಯಂ ಖರ್ಚಿಂದ ಚುನಾವಣೆ ಗೆಲ್ಲೋದು ಹೇಗೆ ಅಂತ ಹೇಳಿ ನನಗೆ ಹೇಳಿಕೊಟ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಅಲ್ಲ ಹೇಳ್ಬಾರ್ದು, ನಾವು ಬೇಕಲ್ಲ ಮರ ಯಾವ್ದಾದ್ರು ಒಂದು ಭಾಗದಲ್ಲಿ ಅಂತ ಹೇಳಿ ಅನ್ಸುತ್ತೆ ನನಗೆ. ಒಟ್ಟಾರೆ ಒಂದು ಕ್ರಾಂತಿಕಾರಿ ಯೋಜನೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ತರಲಿಕ್ಕೆ ಸಾಧ್ಯತೆ ಅನ್ನೋದನ್ನ ರಾಜೇಂದ್ರ ಕುಮಾರ್ ಅವರು ಅವ್ರ ತಂಡ ನಮ್ಗೆ ಹೇಳಿಕೊಟ್ಟಿದೆ. ರಾಜಕಾರಣದ ಮಧ್ಯೆ, ಸಾರ್ವಜನಿಕ ಜೀವನದ ಮಧ್ಯೆ ಸಹಕಾರಿ ಕ್ಷೇತ್ರ ತನ್ನದೇ ಆದಂಥ ಗಟ್ಟಿ ನಿಲುವನ್ನು ಹೊಂದಿದಾಗ ಸಮಾಜಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದು ನಮ್ಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುವಂತ ಅಪೂರ್ವವಾದಂಥ ಕಾರ್ಯಕ್ರಮ ಮಾಡಿದ್ದೀರಿ. ಜಿಲ್ಲಾಡಳಿತ ಪರವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆ ಹೇಳಿ, ನನಗೆ ಬೆಂಗಳೂರು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ನನ್ನೊಟ್ಟಿಗೆ ನಮ್ಮ ವಿದ್ಯಾಸ ಕಾಮತರು ಬರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಯನ್ನು ಕರೆದು ಒಂದು 10 ನಿಮಿಷ ಮಾತಾಡಬೇಕಾದ್ರಿಂದ ನನಗೆ ಹೋಗಲಿಕ್ಕೆ ಸಭಾಧ್ಯಕ್ಷರು, ಮಂತ್ರಿಗಳು ಮತ್ತು FSM ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿ ಎಲ್ಲ ಇರೋರು ಕೂಡ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ನಮಸ್ಕಾರ, ಧನ್ಯವಾದ. ಕೃಷಿ ಸಾಲ ವಿತರಣೆಯ ಬಗ್ಗೆ ಸರ್ಕಾರವು ಕೆಲವು ಷರತ್ತುಗಳನ್ನು ವಿಧಿಸಿ ಆದೇಶ ನೀಡಿದೆ. ಅದರಲ್ಲಿ ಕೆಲವು ಷರತ್ತುಗಳನ್ನು ಸಡಿಲಿಸಬೇಕು ಅಂತ ಹೇಳಿ ಮನವಿಯನ್ನ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಿಗೆ ಅರ್ಪಿಸಲಿಕ್ಕಿದ್ದಾರೆ. ಆ ಮನವಿಯ ಬಗ್ಗೆ ವಿವರವನ್ನ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ರೈ ಅವರು ಹೇಳಲಿಕ್ಕಿದ್ದಾರೆ. ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಆ ಮನವಿಯನ್ನ ಸಹಕಾರ ಸಚಿವರಿಗೆ ಅರ್ಪಿಸಲಿಕ್ಕಿದ್ದಾರೆ. ಈಗ ಶಶಿಕುಮಾರ್ ರೈ ಅವರು. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ MN ರಾಜೇಂದ್ರ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಸನ್ಮಾನ್ಯ ಶ್ರೀ ST ಸೋಮಶೇಖರ್ ಅವರಿಗೆ, ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ರಾಜ್ಯ ಬ್ಯಾಂಗ್ಳೂರು. ಮಾನ್ಯರೇ, ವಿಷಯ 2020-21ನೇ ಸಾಲಿಗೆ ರೈತರಿಗೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಿವ್ವಳ ಬಡ್ಡಿ ದರ ಅನ್ವಯವಾಗುವಂತೆ ರೂಪಾಯಿ 3 ಲಕ್ಷದವರೆಗಿನ ಅಲ್ಪಾವಧಿ ಕೃಷಿ ಸಾಲ ಮತ್ತು ರೂಪಾಯಿ 10 ಲಕ್ಷದವರೆಗಿನ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಕ್ಕೆ ವಿಧಿಸಿರುವ ಷರತ್ತನ್ನು ಹಿಂಪಡೆಯುವರೇ ಕೋರಿಕೆ. ಮಾನ್ಯರೇ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ 1/4/2020ರಿಂದ ರೈತರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ರೂಪಾಯಿ 3 ಲಕ್ಷದವರೆಗೆ ಅಲ್ಪಾವಧಿ ಕೃಷಿ ಸಾಲ ಮತ್ತು ಕೃಷಿ ಸಂಬಂಧಿತ ಸಾಲ ನೀಡುವ ಯೋಜನೆಯನ್ನು ಷರತ್ತಿಗೆ ಒಳಪಟ್ಟು ಜಾರಿಗೊಳಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ಆದೇಶ ಸಂಖ್ಯೆ CLS 2020 ದಿನಾಂಕ 5/9/20 ಮೂಲಕ ದಿನಾಂಕ 1/4/20ರಿಂದ ವಿತರಿಸುವ ಸಾಲಗಳಿಗೆ ಅನ್ವಯವಾಗಂತೆ ಒಂದು ಕುಟುಂಬಕ್ಕೆ ಗರಿಷ್ಠ 3 ಲಕ್ಷ ರೂಪಾಯಿಗಳಿಗೆ ನೀಡಿದ ಅಲ್ಪಾವಧಿ ಬೆಲೆ ಸಾಲಗಳಿಗೆ ಮಾತ್ರ ಶೂನ್ಯ ಬಡ್ಡಿ ದರ ಸಾಲ ಅನ್ವಯವಾಗುವಂತೆ ಆದೇಶಿಸಿದೆ. ಕುಟುಂಬ ಎಂದರೆ ಗಂಡ, ಹೆಂಡತಿ ಮತ್ತು 18 ವರ್ಷಗಳ ವರೆಗಿನ ಮಕ್ಕಳನ್ನು ಪರಿಗಣಿಸಬೇಕು ಮತ್ತು 2 ಕುಟುಂಬ ಸದಸ್ಯರು ಒಂದೇ ರೇಷನ್ ಕಾರ್ಡ್ನಲ್ಲಿದ್ದರೆ ಹೊಸ ರೇಷನ್ ಕಾರ್ಡ್ ಪಡೆಯುವವರೆಗೆ ಒಂದೇ ಕುಟುಂಬ ಎಂದು ಪರಿಗಣಿಸಬೇಕು. ಸಾಲ ಪಡೆದ ರೈತ ನೌಕರರಾಗಿದ್ದು ಮಾಸಿಕ ರೂಪಾಯಿ 20,000 ವೇತನ ಪಿಂಚಣಿ ಪಡೆಯುತ್ತಿದ್ದರೆ ಅಥವಾ ಕಳೆದ 3 ವರ್ಷಗಳಲ್ಲಿ ಆದಾಯ ತೆರಿಗೆ ಪಾವತಿಸಿದ್ದರೆ ಅಂತಹ ರೈತರಿಗೆ ರಾಜ್ಯ ಸರ್ಕಾರದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಅನ್ವಯಿಸುವುದಿಲ್ಲ ಎಂಬುದಾಗಿ ತಿಳಿಸಿದೆ. ರಾಜ್ಯ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 7/10/2020ರ ಮೂಲಕ 3% ಬಡ್ಡಿ ದರದಲ್ಲಿ ಒಂದು ಕುಟುಂಬಕ್ಕೆ ಗರಿಷ್ಠ 10 ಲಕ್ಷದವರೆಗಿನ ಸಾಲಗಳಿಗೆ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಕೃಷಿ ಸಂಬಂಧಿತ ಸಾಲಗಳಿಗೆ ಮಾತ್ರ ಅನ್ವಯವಾಗುವಂತೆ ಆದೇಶ ಹೊರಡಿಸಿದೆ. ಒಂದು ಕುಟುಂಬದಲ್ಲಿನ ಎಲ್ಲಾ ಸದಸ್ಯರು ಸೇರಿ ಒಟ್ಟಾರೆ ಗರಿಷ್ಠ 4 ಲಕ್ಷಗಳವರೆಗಿನ ಬಡ್ಡಿ ಸಹಾಯಧನ ದೊರೆಯುವುದು. ಅಂದರೆ ಪಡಿತರ ಚೀಟಿಯಲ್ಲಿನ ಸದಸ್ಯರು ದಿನಾಂಕ 1/4/2004ರಿಂದ ಸಾಲ ಪಡೆದು ಈಗಾಗಲೇ 4 ಲಕ್ಷ ರೂಪಾಯಿಗಳವರೆಗಿನ ಬಡ್ಡಿ ಸಹಾಯಧನ ಪಡೆದಿದ್ದರೆ ಅಂತಹ ಕುಟುಂಬದ ಯಾವುದೇ ಸದಸ್ಯರಿಗೆ ರಿಯಾಯಿತಿ ಬಡ್ಡಿ ದರದ ಸಾಲ ದೊರೆಯುವುದಿಲ್ಲ ಎಂಬುದಾಗಿ ತಿಳಿಸಿದೆ. ದೇಶಾದ್ಯಂತ ಕೋವಿಡ್-19 ಮಹಾಮಾರಿ ಹಬ್ಬಿರುವುದರಿಂದ ಈ ವಿಪರೀತ ಮಳೆಯಿಂದಾಗಿ ನಿರೀಕ್ಷಿತ ಮಟ್ಟಕ್ಕೆ ಫಸಲು ಬರದಿರುವುದರಿಂದ 2021ನೇ ಸಾಲಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಅತಿವೃಷ್ಟಿ ಪ್ರವಾಹ ಪೀಡಿತ ಪ್ರದೇಶ ಎಂಬುದಾಗಿ ಘೋಷಿಸಿದೆ. ರಾಜ್ಯ ಸರ್ಕಾರದ ಆದೇಶ ಹೊರಡಿಸಿದೆ. ದಿನಾಂಕ
ಹೆಚ್ಚಿನ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ವಿತರಣೆಯಾಗಿದ್ದು, ಈಗಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಿಯಾಯಿತಿ ಬಡ್ಡಿ ದರದಿಂದ ಸಾಮಾನ್ಯ ಬಡ್ಡಿ ದರಕ್ಕೆ ಪರಿವರ್ತನೆ ಮಾಡಿ ವಾಯಿದ ದಿನಾಂಕಕ್ಕೆ ರೈತರಿಂದ ಕೃಷಿ ಸಾಲ ವಸೂಲು ಮಾಡುವುದು ಕಷ್ಟ ಸಾಧ್ಯ. ಆದ್ದರಿಂದ ಕೂಲಂಕುಷವಾಗಿ ಪರಾಮರ್ಶಿಸಿ ಮೇಲ್ಕಾಣಿಸಿದ ಅಂಶಗಳನ್ನು ಪರಿಗಣಿಸಿ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡ ರೈತರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮೇಲಿನ ಉಲ್ಲೇಖಿತ ಆದೇಶದಲ್ಲಿ ರಿಯಾಯಿತಿ ಬಡ್ಡಿ ದರದ ಕೃಷಿ ಸಾಲಕ್ಕೆ ವಿಧಿಸಿರುವ ಷರತ್ತುಗಳನ್ನು ಹಿಂಪಡೆದು ಮಾರ್ಪಾಡು ಮಾಡಿ 2019-20 ಸಾಲಿಗೆ ಸಾಲದ ವಿತರಣೆ ರಾಜ್ಯ ಸರ್ಕಾರದ ಆದೇಶ ಹೊರಡಿಸಿರುವ ಮಾರ್ಗಸೂಚಿಯ ಮಾದರಿಯಲ್ಲಿಯೇ 20-21 ಸಾಲಿಗೆ ಮರು ಆದೇಶ ಹೊರಡಿಸುವರೆ ಕೃಷಿಯಲ್ಲಿ ತೊಡಗಿಕೊಂಡ ಎಲ್ಲ ರೈತಾಪಿ ವರ್ಗದವರ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪರವಾಗಿ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮಂಗಳೂರು. ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಸನ್ಮಾನ್ಯ ಶ್ರೀ ಬೆಳ್ಳಿ ಪ್ರಕಾಶ್ ಅವರು, ಕರ್ನಾಟಕ ರಾಜ್ಯ ಸಹಕಾರಿ ಅಕಾಡೆಮಿ ಅಧ್ಯಕ್ಷರು, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಸಾಲ ವಿತರಣೆಯನ್ನು ಮಾಡಬೇಕಾಗಿ ಕೇಳಿಕೊಡ್ತೇನೆ. ಶ್ರೀಯುತ ರಾಮ, ಮಂಗಳೂರು ಡೈರಿ ಶಾಖೆಯ ಮೂಲಕ ನೀಡುವಂತಹ ಸಾಲ. ರಾಮ ಪ್ರಧಾನ. ಮುಂದೆ ಹೈನುಗಾರಿಕೆಯ ಫಲಾನುಭವಿಗಳಿಗೆ ಮಹೇಶ್ ಚೌಟ, ಕೈರಂಗಳ ಶಾಖೆಯ ಮೂಲಕ ನೀಡುವಂತಹ ಸಾಲ. ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾದ ನಂತರ ಮಂಗಳೂರಿಗೂ ಚಿಕ್ಕಮಗಳೂರಿಗೂ ಬಹಳ ನಂಟು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಒಂದು ಆತ್ಮೀಯವಾದಂಥ ಆಹ್ವಾನವನ್ನು ನಮ್ಮ ಸ್ನೇಹಿತರು, ಹಿರಿಯರು, ನನಗೆ ಮಾರ್ಗದರ್ಶಕರು, ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಾಧಿಸಿದಷ್ಟು ನಾನೇನು ಸಾಧಿಸಿಲ್ಲ. ಯಾಕಂದರೆ ಅವರ 25 ವರ್ಷದ ಅನುಭವ ಮತ್ತು ಏನಾದರೂ ಸಹಕಾರ ರಂಗದಲ್ಲಿ ಏನಾದರೂ ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಮಾಡಿದ್ದಾರೆ ಅಂದರೆ ಇತ್ತೀಚಿನ ದಿನಗಳು, ನಾವು ಸ್ವತಂತ್ರ ಪೂರ್ವ ದಿನಗಳಲ್ಲ, ಸ್ವತಂತ್ರದ ನಂತರದ ದಿನಗಳಲ್ಲಿ ಏನಾದರೂ ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಅಂದರೆ ಅದು ಶ್ರೀಯುತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಯಾಕಂದರೆ ಯಾವ ರೀತಿ ಈ ಸಹಕಾರ ಕ್ಷೇತ್ರವನ್ನು ಈ ಒಂದು ಮಂಗಳೂರು ಉಡುಪಿಯಲ್ಲಿ ಬೆಳೆಸಿರುವಂಥದ್ದು, ಅನೇಕ ರೈತರ ಬದುಕಿನಲ್ಲಿ, ಮಹಿಳೆಯರ ಬದುಕಿನಲ್ಲಿ ಅವರ ಆರ್ಥಿಕವಾಗಿ ಅವರಲ್ಲಿ ಒಂದು ಶಕ್ತಿಯನ್ನು ತುಂಬಿಸಿರುವಂಥದ್ದು, ಇವೆಲ್ಲವನ್ನು ತಾವುಗಳು ಅದನ್ನು ಅನುಭವಿಸ್ತಿದ್ದೀರ, ನಾವುಗಳು ಅದನ್ನು ಗಮನಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಈ ಒಂದು ಸಹಕಾರ ಸಚಿವಾಲಯ ಮಾಡುವುದರ ಮೂಲಕ ನಮ್ಮ ದೇಶ ಗ್ರಾಮೀಣ ಭಾರತದ ಎಲ್ಲರ ದೃಷ್ಟಿಯನ್ನು ಇಟ್ಕೊಂಡು ಯಾವ ರೀತಿ ಎಲ್ಲರ ಬದುಕಲ್ಲಿ ಇನ್ನ ಹೆಚ್ಚಿನದಾಗಿ ಏನನ್ನ ಈ ಸಹಕಾರ ಕ್ಷೇತ್ರದಲ್ಲಿ ಮಾಡಬಹುದು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಸಹಕಾರ ಸಚಿವಾಲಯನ ಅವರು ಮಾಡಿ ಅದರ ಮಂತ್ರಿಗಳಾಗಿ ಶ್ರೀಯುತ ಅಮಿತ್ ಶಾ ಅವರನ್ನ ಮಾಡಿರುವಂಥದ್ದು ಬರುವಂಥ ದಿನಗಳಲ್ಲಿ ರಾಷ್ಟ್ರೀಯ ಸಹಕಾರ ಚಳವಳಿಗೆ ಅದು ನಾಂದಿ ಆಗಲಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವುಗಳು ತಮಗೆ ಗೊತ್ತಿದೆ ಈ ಸಹಕಾರ ಕ್ಷೇತ್ರ ಅಂದರೆ ನಾವು ಪರಸ್ಪರ ಸಹಕಾರ, ಈ ಪರಸ್ಪರ ಸಹಕಾರ ಅನ್ನೋದು ಭಾರತ ದೇಶದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಬಂದಂಥದ್ದು. ನಾವು ಸಹಕಾರಗಳು ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡ್ತಾ ನಮ್ಮ ಜೀವನವನ್ನು ನಡೆಸ್ತಾ ಇರೋದು. ಇಂಥ ಪರಸ್ಪರ ಸಹಕಾರದ ಜೊತೆಯಲ್ಲಿ ನಂಬಿಕೆ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ಈ ಪರಸ್ಪರ ಸಹಕಾರ ಮತ್ತು ನಂಬಿಕೆ, ಈ ಅಮೂಲ್ಯವಾದ ತತ್ವಗಳ ಮೇಲೆ ಈ ಸಹಕಾರ ಸಂಘ ನಿರ್ಮಿತವಾಗಿದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಸಹಕಾರ ಸಂಘದ ಹುಟ್ಟು ಏನಾದರೂ ಮೊಟ್ಟ ಮೊದಲಿಗೆ ದೇಶದಲ್ಲಾಗಿದೆ ಅಂದರೆ ಅದು ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಕಂಚಿನಾಡು ಅನ್ನುವ ಗ್ರಾಮದಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ರವರು 1905ರಲ್ಲಿ ಹುಟ್ಟು ಹಾಕಿದಂಥ ಮೊಟ್ಟ ಮೊದಲನೇ ಸಹಕಾರ ಸಂಘ ಅದು. ನಂತರ ಈ ದೇಶದಲ್ಲಿ ಈ ಸಹಕಾರ ಸಂಘದ ವಿಚಾರಗಳನ್ನು ಅಂದರೆ ಆ ಸಹಕಾರ ಸಂಘಗಳನ್ನು ಹುಟ್ಟು ಹಾಕೋದ್ರಲ್ಲಿ ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದು ವಿಚಾರ. ಅಂತಹ 1905ರಿಂದ ಬೆಳೆದಂತಹ ಸಹಕಾರ ಸಂಘಗಳು ಇವತ್ತು ಯಾವ ಸ್ಥಿತಿಗೆ ಬಂದು ನಿಂತಿದೆ, ಹೇಗೆ ಜನರ ಬದುಕಿನಲ್ಲಿ
ಹೇಗೆ ರೈತಾಪಿ ವರ್ಗದವರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಅವರ ಆರ್ಥಿಕ ಮತ್ತು ಅವರಿಗೆ ಆತ್ಮವಿಶ್ವಾಸವನ್ನು ಮೂಡುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಕಣ್ಮುಂದೆ ಇದೆ. ಇವತ್ತು ನಮ್ಮ ಸರ್ಕಾರ ಈ ತಿಂಗಳ 26ಕ್ಕೆ 2 ವರ್ಷ ಅವಧಿನ ಸಂಪೂರ್ಣ ಮಾಡುತ್ತೆ. ನಮ್ಮ ಸಹಕಾರ ಸಚಿವರಾದಂತಹ ಶ್ರೀಯುತ ಸೋಮಶೇಖರ್ ಅವರು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಕಡೆ ಸಂಚರಿಸಿ ಈ ಸಹಕಾರ ಕ್ಷೇತ್ರವನ್ನ ಅತ್ಯಂತ ಗಟ್ಟಿಯಾಗಿ ಮಾಡಲು ತಮ್ಮದೇ ಆದಂಥ ಶ್ರಮವನ್ನು ಹಾಕ್ತಾ ಇರುವಂಥದ್ದು ತಮ್ಗೆ ಗೊತ್ತಿರುವಂಥ ವಿಚಾರ. ಇವತ್ತು ಏನು ಸಹಕಾರ ಸಚಿವರ ನಿರ್ದೇಶನದ ಮೇಲೆ ಅಪೆಕ್ಸ್ ಬ್ಯಾಂಕು ಮತ್ತು ಎಲ್ಲ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಈಗಾಗಲೇ ರೈತರ ಪಟ್ಟಿನ ಕರೆಸ್ಕೊಂಡಿದೆ. ಸುಮಾರು 10,000 ಜನ ಈ ಒಂದು ಕೊರೋನಾ ಇದರಲ್ಲಿ ನಿಧನ ಹೊಂದಿರುವಂಥದ್ದು. ಸುಮಾರು 81 ಕೋಟಿ ರೂಪಾಯಿ ಹಣದ ಒಂದು ಮನ್ನಾ ಮಾಡುವಂಥ ವಿಚಾರ ಈಗ ನಾವು ಮುಂದಿನ ವಾರ ಅದನ್ನು ಕುಳಿತು ಸಹಕಾರ ಸಚಿವರ ಸಮ್ಮುಖದಲ್ಲಿ ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಅತ್ಯಂತ ಶಕ್ತಿಯುತವಾಗಿ ಗ್ರಾಮೀಣ ಭಾಗದಲ್ಲಿ ಜನರ ಬದುಕನ್ನು ಹಸನು ಮಾಡುವಂಥ ಒಂದು ಕಾರ್ಯವನ್ನ ನಾವುಗಳು ಸಹಕಾರಿಗಳು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಒಂದು ಅವಿರತ ಸೇವೆನ ಸ್ಮರಿಸ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನ ಇಲ್ಲಿಗೆ ಕರೆಸಿ ತಮ್ಮೆಲ್ಲರ ಜೊತೆಯಲ್ಲಿ ಒಂದೆರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟಿ ಕೊಡ್ತಾನೆ. ಶ್ರೀಮತಿ ಸುಧಾ ಕೊಡಿಯಾಲ್ ಬೈಲ್ ಶಾಖೆಯ ಗ್ರಾಹಕಿ, ಶ್ರೀಮತಿ ಗ್ರಾಹಕ ದಿನೇಶ್ ಸುವರ್ಣ ಇವರು ತಮ್ಮ ಸಾಲದ ಪೌಲ್ಟ್ರಿ ಲೋನ್. ಎ ಕಿರಣ್ ದಾಸ್ ಮಂಗಳೂರು ಗೋಳಿಯಾರು ಶಾಖೆಯ ಗ್ರಾಹಕ ಎ ಕಿರಣ್ ದಾಸ್ ಇವರು ಈ ಸಾಲವನ್ನು ವಿತರಿಸಿದಂತಹ ಸನ್ಮಾನ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸುಮಾರು 400 ಚಿಲ್ಲರೆ ಕೋಟಿ ರೂಪಾಯಿಯನ್ನು ಸಹಕಾರಿಗಳನ್ನು ಕರೆದವರಿಗೆ ಸಂಕಷ್ಟ ಕಾಲದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಸಹಕಾರ ಸಚಿವರ ಮುಖಾಂತರ SDCS ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಆಯೋಜನೆ ಮಾಡಿದ್ದಾರೆ. ನಿಜವಾಗಿಯೂ ಅಭಿನಂದನೀಯ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಇದರ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. SDCS ಬ್ಯಾಂಕ್ ಇದ್ದು ವಹಿಸಿಕೊಂಡಂದಿನಿಂದ ಅದರ ಶಾಖೆಗಳನ್ನು ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ 100ಕ್ಕಿಂತಲೂ ಹೆಚ್ಚು ಶಾಖೆಗಳನ್ನು ಪ್ರಾರಂಭಿಸಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಬ್ಬ ಅಧ್ಯಕ್ಷರಾಗಿ, ಯಾರು ತಮ್ಮ ಬಳಿಗೆ ಬಂದರೂ ಒಂದು ಸಾಮಾನ್ಯ ಜನರಂತೆ ಅವರೊಟ್ಟಿಗೆ ಅವರ ಕಷ್ಟವನ್ನು ಕೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡುವಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಸಹಕಾರ ಸಚಿವರು ST ಸೋಮಶೇಖರ್ ಅವರು, ಮಂತ್ರಿಗಳನ್ನ ರಾಜಕೀಯದವರನ್ನು ನೀವು ನೋಡ್ತೀರಿ, ಆಯಿತು ಮಾಡುವ ಅಂತ ಹೇಳಿಕೊಂಡು ಏನಾದರೂ ಅರ್ಜಿ ಕೊಟ್ಟರೆ ಅದನ್ನು ತೆಗೆದಿರ್ತಾರೆ. ಆದರೆ ನಮ್ಮ ST ಸೋಮಶೇಖರ್ ಅವರು, ನಾವೊಂದು ಬೆಳಿಗ್ಗೆ ಬರುವಾಗ ಕಾರ್ಯಕ್ರಮದಲ್ಲಿ ಬೈಕಂಪಾಡಿಯಲ್ಲಿ ಒಟ್ಟಿಗೆ ಮಾತಾಡಿಕೊಂಡು ಬಂದೆವು. ಹೀಗೆ ಹಾಕಬೇಕು ಅಂತ ಹೇಳಿದಾಗ ವೇದವ್ಯಾಸ ಮಂತ್ರಿಗೆ ಕೂಡಲೇ 5 ಕೋಟಿ ರೂಪಾಯಿ ಕೇಳಿದ್ದಾರೆ ಅಂತ ಹೇಳಿ ಅವರ PSಗೆ ಅಧಿಕಾರಿಗೆ ಫೋನ್ ಮಾಡಿ, ಸೆಕ್ರೆಟರಿಗೆ ಫೋನ್ ಮಾಡಿ ಅದು 5 ಕೋಟಿ ರೂಪಾಯಿಯನ್ನು ಮಂಗಳೂರಿನ ದಕ್ಷಿಣದ ಶಾಸಕರು ನಮಗೆ ಪತ್ರ ಕೊಟ್ಟಿದ್ದಾರೆ, ಅವರಿಗೆ ಕೂಡಲೇ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಮೂಡುಬಿದಿರೆಗೆ APMCಗೆ ನಮಗೆ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಜಾಗ ನೋಡಿ ಇಮಿಡಿಯೇಟ್ ಆಗಿ ನಾನು ಅನುದಾನ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು. ಬಾಕಿ ಸಚಿವರಾಗಿ ಅಲ್ಲ, ಅವರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು. ಬಹುಶಃ ಅವರು ಉಸ್ತುವಾರಿ ಸಚಿವರಾಗಿ ಮೈಸೂರಿಗೆ ಬಂದ ಮೇಲೆ ಅಲ್ಲಿಯ ಜನ ಬಹಳ ಖುಷಿಯಿಂದ ಇದ್ದಾರೆ. ಯಾಕಂತ ಕೇಳಿದ್ರೆ ಉಸ್ತುವಾರಿ ಸಚಿವರಾಗಿ ಅವರು ಕೈಗೊಂಡಂತ ಕಾರ್ಯಕ್ರಮಗಳು ಮತ್ತು ಅವರ ಅಭಿವೃದ್ಧಿ ಮತ್ತು ಅವರ ವೇಗವನ್ನು ನೋಡಿ ಅಲ್ಲಿಯ ಜನ ಬಹಳ ಖುಷಿಯಿಂದ ಹೇಳ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಮೈಸೂರಿಗೆ ಯಾವಾಗ ನೋಡಿದ್ರೆ ಅಲ್ಲಿ ಗಲಾಟೆ ಆಗ್ತಾ ಇತ್ತು, ಈಗ ಸೋಮಶೇಖರಲ್ಲಿ ಹೋದ ಮೇಲೆ ಬಹಳ ನೆಮ್ಮದಿ ನಮಗೆ ತಂದಿದೆ, ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಆ ರೀತಿ ಒಬ್ಬ ಸಾಮಾನ್ಯರಿಗಿಂತ ಸಾಮಾನ್ಯ ಒಬ್ಬ ಜನರಂತೆ ಸ್ಪಂದನವನ್ನು ಕೊಡುವಂತ ಸಚಿವರು ST ಸೋಮಶೇಖರ್ ಅವರು. ಇವತ್ತು ಅವರ ಕೈಯಿಂದ ರಾಜೇಂದ್ರ ಕುಮಾರ್ ಅವರ ತಂಡ ಇವತ್ತು ಇಲ್ಲಿಗೆ ಕರೆದು ಎಷ್ಟೋ ಸಹಕಾರಿಗಳಿಗೆ ಸಹಕಾರ ಆಗುವಂತ, ನಮ್ಮ ಜೀವನೋಪಾಯಕ್ಕೆ ಸಹಕಾರ ಆಗುವಂತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ಇವತ್ತು ಸಾಲ ಸೌಲಭ್ಯಗಳನ್ನು ಕೊಡುವಂತಹದ್ದು. ಅದೇ ರೀತಿಯಲ್ಲಿ ಇವತ್ತು ಕೋವಿಡ್ ಅಂತ ನಾವು ಹೇಳ್ತೇವೆ, ಬಹುಶಃ ನಮ್ಮ ಹಿರಿಯರಿಂದಲೂ ಕಂಡು ಕೇಳಿರೋದಂತ ಒಂದು
ಮಾರಕ ರೋಗ ನಮ್ಮನ್ನು ಕಾಡಿಸ್ತಾ ಇದೆ. ಪ್ರಪಂಚ, ದೇಶ, ರಾಜ್ಯ, ಜಿಲ್ಲೆ ಮತ್ತು ನಮ್ಮ ಇಡೀ ತಾಲೂಕು ಗ್ರಾಮಗಳಲ್ಲಿ ಕೊರೋನಾ ನಮ್ಮನ್ನು ಕಾಡಿಸ್ತಿದೆ, ಪೀಡಿಸ್ತಾ ಇದೆ. ಬಹುಶಃ ನಾವೆಲ್ಲ ಎಷ್ಟೋ ವರ್ಷ ಬದುಕಿ ಬಾಳ್ಬೇಕಾದಂಥ ದೀಪಗಳನ್ನ ಅಥವಾ ನಮ್ಮ ಮಕ್ಕಳನ್ನ, ನಮ್ಮ ಸಹೋದರ ಸಹೋದರಿಯನ್ನ ಕಳ್ಕೊಂಡಿದ್ದೇವೆ. ಎಷ್ಟೋ ಸಂಕಷ್ಟದಲ್ಲಿ ಕೆಲವು ಮನೆಗಳಿವೆ. ಅನ್ನ ಕೊಡುವಂತ ತಂದೆ ಅಥವಾ ತಾಯಿ ನಮ್ಮ ಮನೆಯ ಮಕ್ಕಳನ್ನು ಸಾಕುವವರು ಇವತ್ತು ಜೀವವನ್ನು ತೆತ್ತಿದ್ದಾರೆ. ಅಂತವರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು BPL ಕಾರ್ಡ್ ಇರುವವರಿಗೆ 1 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಘೋಷಣೆ ಮಾಡಿದಾಗ, ಬಹುಶಃ ಈಗಾಗಲೇ ಹೇಳಿದ್ರೆ ಎಷ್ಟು ಕೋಟಿ ರೂಪಾಯಿ ಬೇಕಾದಕ್ಕೆ. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸರಕಾರ ಮತ್ತು ಸಹಕಾರ ಈ ಒಂದು ಸಂಸ್ಥೆಗಳು ಒಟ್ಟು ಸೇರಿಕೊಂಡು ಇವತ್ತು ಜನರ ಬಳಿಗೆ ಹೋಗಿ, ಜನರ ಹತ್ತಿರ ಹೋಗಿ ಅವರನ್ನು ಕರೆದು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವ ದೃಷ್ಟಿಯಲ್ಲಿ ಇವತ್ತು ದೊಡ್ಡದಾದಂತಹ ಒಂದು ಕೊರೋನಾ ಎಲ್ಲ ಈ ಪೀಡನೆ ಆದ ಬಳಿಕ ಬಹುಶಃ ಪ್ರಥಮ ದೊಡ್ಡ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ತೇನೆ. ಇದು ದೊಡ್ಡ ಕಾರ್ಯಕ್ರಮ, ಜನೋಪಯೋಗಿ ಕಾರ್ಯಕ್ರಮ, ಜನರಿಗೆ ಬೇಕಾದಂತಹ ಕಾರ್ಯಕ್ರಮವನ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಲ್ಲಿ ಆಯೋಜನೆ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸುವಂತ ರೀತಿಯಲ್ಲಿ ಕೊರೋನಾದ ಸಂದರ್ಭದಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ದೇವಪ್ರಸಾದ್ ಶೆಟ್ಟರ್ ಹೇಳಿದ್ರು. ಏನಂತ ಹೇಳಿದ್ರೆ, ದಿನ 2-3-4 ಕಾರ್ಯಕ್ರಮಗಳನ್ನ ಮಾಡಿ ಪ್ರತಿ ಗ್ರಾಮ, ಪ್ರತಿ ತಾಲೂಕುಗಳಿಗೆ ಆಂಬ್ಯುಲೆನ್ಸ್ ಕೊಡುವುದಿರ್ಬೋದು, ಕಿಟ್ ಕೊಡುವುದಿರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರಗಳನ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಬ್ಯಾಂಕು ಮಾಡುತ್ತಾ ಬಂದಿದೆ. ಮುಂದೆಯೂ ಆ ಬ್ಯಾಂಕ್ ಇನ್ನೂ ಬೆಳಗಲಿ, ಅವರಿಗೆ ಜನರ ಕೆಲಸ ಮಾಡುವಂತ ಶಕ್ತಿಯನ್ನು ದೇವರು ಕರುಣಿಸಲಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೆ ಶುಭವನ್ನು ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ಈ ನಮ್ಮ ಬ್ಯಾಂಕ್ನಲ್ಲಿ ಜಾರಿ ಮಾಡಿದ್ದಾರೆ. ಚಾಲ್ತಿ ಸಂಚಯ ಖಾತೆ ಠೇವಣಿ ಆಧಾರಿತ ವಿಮಾ ಯೋಜನೆಯಲ್ಲಿ ಗ್ರಾಹಕರು ಅಪಘಾತ ಪೂರ್ವ 90 ಠೇವಣಿ ಇರಿಸಿದಲ್ಲಿ ಅವರಿಗೆ ಮರಣ ಹೊಂದಿದಲ್ಲಿ 2 ಲಕ್ಷದ ಪರಿಹಾರ, ಶಾಶ್ವತ ಅಂಗಹೀನತೆಗೆ 1 ಲಕ್ಷದ ಪರಿಹಾರ, ಹಾಗೆ ಭಾಗಶಃ ಅಂಗಹೀನತೆಗೆ 75,000 ಪರಿಹಾರ, ಮತ್ತೆ ಆಸ್ಪತ್ರೆ ವೆಚ್ಚ 25,000 ಇಂತಹ ಒಂದು ಪರಿಹಾರವನ್ನು ನೀಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಇಂದಿನ ಈ ಕಾರ್ಯಕ್ರಮದಲ್ಲಿ ಒಂದು ಈಶ್ವರ ಮಂಗಳ ಶಾಖೆಯ ಗ್ರಾಹಕರಾದಂತಹ ರಾಮ ಪಾತಾಳಿಯವರು ಇತ್ತೀಚೆಗೆ ತೀರಿಕೊಂಡಿದ್ದಾರೆ. ಶ್ರೀಮತಿ ಧೂಮಾಳು ಇವರು ಈ ಒಂದು ಪರಿಹಾರದ ಚೆಕ್ ಅನ್ನ ಇಲ್ಲಿಂದ ಪಡ್ಕೊಳ್ಬೇಕಾಗಿರ್ತದೆ. ಅದನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಧೂಮಾಳು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಬ್ಯಾಂಕಿನ ವ್ಯವಹಾರಕ್ಕೆ ಕಿಂಚಿತ್ತು ಒಂದು ಬರದ ರೀತಿಯಲ್ಲಿ ನಮ್ಮ ನೌಕರರು ಸಹಕರಿಸಿ ನಮ್ಮ ಬ್ಯಾಂಕನ್ನು ಮುನ್ನಡೆಸಿದ್ದಾರೆ. ಅವರ ಒಂದು ಸೇವೆಯನ್ನು ಪರಿಗಣಿಸಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಅವರಿಗೆ ಉತ್ತೇಜನ ಪೂರ್ವಕವಾಗಿ ಒಂದು ಗಿಫ್ಟ್ ವೋಚರನ್ನು ಕೊಡಲಿಕ್ಕೆ ನಿರ್ಧರಿಸಿದ್ದಾರೆ. ಈಗ ಸಾಂಕೇತಿಕವಾಗಿ ನೌಕರರ ಯೂನಿಯನ್ನ ಕಾರ್ಯದರ್ಶಿಯಾದ ಪ್ರಧಾನ ಕಾರ್ಯದರ್ಶಿ ಅಂತ ಜೋಬಿನ್ ಡಿಸೋಜಾ ಇವರು ಈ ಒಂದು ಗಿಫ್ಟ್ ವೋಚರ್ನ 821 ನೌಕರರಿಗೆ ಈ ಒಂದು ಕೊಡುಗೆಯನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ, ಪಡ್ಕೊಳ್ತಾರೆ. ಪ್ರತಿಯೊಬ್ಬರಿಗೆ 7,500 ಗಿಫ್ಟ್ ವೌಚರ್ 821 ಮಂದಿ ನೌಕರರಿಗೆ. ಈ ಕೋವಿಡ್ ಸಂದರ್ಭದಲ್ಲಿ ST ಸೋಮಶೇಖರ್ ಸಹಕಾರ ಸಚಿವರು ಇವರು ಅವರ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 21 DCC ಬ್ಯಾಂಕ್ಗಳಿದೆ. ಸಹಕಾರ ಸಚಿವನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ 17 DCC ಬ್ಯಾಂಕ್ಗಳು ಬಹಳ ಪ್ರಾಮುಖ್ಯವಾಗಿ ಲಾಭದಲ್ಲಿದೆ. ಇನ್ನು 4 DCC ಬ್ಯಾಂಕ್ನ ಮತ್ತೆ ರಿವ್ಯೂ ಮಾಡಿ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದರು. 4 ಬ್ಯಾಂಕು ಗುಲ್ಬರ್ಗ, ಮೈಸೂರು, ಶಿವಮೊಗ್ಗ ಮತ್ತು ಮಂಡ್ಯ 4 ಬ್ಯಾಂಕ್ಗಳು. ಮತ್ತೆ 4 ಬ್ಯಾಂಕ್ನ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗ DCC ಬ್ಯಾಂಕ್ ಸ್ವಲ್ಪ ವ್ಯತ್ಯಾಸದಲ್ಲಿದೆ. ಗುಲ್ಬರ್ಗ DCC ಬ್ಯಾಂಕ್ ಡಿಫಂಕ್ಟ್ ಇದೆ. ಇವೆರಡನ್ನೂ ಕೂಡ ಮತ್ತೆ ಸೆಪರೇಟ್ ಮಾಡಬೇಕು. ಮೈಸೂರು ಮತ್ತು ಮಂಡ್ಯ ಸರಿಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಶಿವಮೊಗ್ಗ DCC ಬ್ಯಾಂಕ್ ಅದರ ಅಧ್ಯಕ್ಷರೇ ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಚಾಲನೆಯನ್ನು ಮಾಡಿದರು. ಯಾರು ನಂಬಿಕೆ ಮೇಲೆ ಚಿನ್ನದ ಗಟ್ಟಿಯನ್ನು ಇಟ್ಟಿರ್ತಾರೋ ಆ ಚಿನ್ನದ ಗಟ್ಟಿಯನ್ನು ತೆಗೆದು ಕಬ್ಬಿಣದ ಇಟ್ಟಿಗೆಯನ್ನು ಇಟ್ಟು ಅದನ್ನು ಚೀಟ್ ಮಾಡ್ತಕ್ಕಂಥದ್ದು ಕೂಡ ಪ್ರೂವ್ ಆಗಿತ್ತು.
ಮುಖ್ಯಮಂತ್ರಿಗಳ ಜಿಲ್ಲೆ. ಮುಖ್ಯಮಂತ್ರಿಗಳು ವಿಶೇಷವಾಗಿ ಗಮನ ಹರಿಸಿ ಅದೆಲ್ಲ ಪ್ರೂವ್ ಆಗಿದೆ ಅಂತೇಳಿ COD ತನಿಖೆಗೆ ಆದೇಶವನ್ನು ಮಾಡಿದ್ರು. ಆ ಅಧ್ಯಕ್ಷನ ಪದಚ್ಯುತಿ ಮಾಡಿ ಉಪಾಧ್ಯಕ್ಷರಿದ್ದಂಥವ್ರನ್ನ ಅಧ್ಯಕ್ಷ ಮಾಡಿ ಇವಾಗ DCC ಬ್ಯಾಂಕ್ ನಂಬರ್ 1 ಆಗಿ ಸಾಲ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಈಗ ಪ್ರಾರಂಭವನ್ನು ಮಾಡಿದ್ದಾರೆ. ಗುಲ್ಬರ್ಗಾ DCC ಬ್ಯಾಂಕ್ ನಮ್ಮ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇಲ್ಲೇ ಇದ್ದಾರೆ. ಅದಕ್ಕೆ 200 ಕೋಟಿ ಸಾಲವನ್ನ ಕೊಡ್ತಕ್ಕಂಥದ್ದು ಮತ್ತೆ 10 ಕೋಟಿ ಶೇರನ್ನ ಕೊಡ್ತಕ್ಕಂಥದ್ದು. ರಾಜ್ಕುಮಾರ್ ಅಂತೇಳಿ ಶಾಸಕರನ್ನ ಅಧ್ಯಕ್ಷ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳ ಕೈಲಿ ಸುಮಾರು 50 ಕೋಟಿ ಸಾಲವನ್ನ ರೈತರಿಗೆ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನ ಮಾಡಿದ್ರು. ಸುಮಾರು 195 ಕೋಟಿ ಹಣವನ್ನ ರೈತರಿಂದ ವಸೂಲು ಮಾಡಿದ್ರು. 2 ವರ್ಷದಿಂದ ಗುಲ್ಬರ್ಗಾ DCC ಬ್ಯಾಂಕ್ ವಸೂಲಿ ಆಗ್ತಾ ಇರಲಿಲ್ಲ, ಡಿಫಾಲ್ಟ್ ಆಗಿತ್ತು. ಈಗ ಅದನ್ನು ಕೂಡ ರೈತರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನ ಮಾಡಿದ್ದಾರೆ. ಸುಮಾರು 21 DCC ಬ್ಯಾಂಕ್ನಲ್ಲಿ ರಾಜೇಂದ್ರ ಕುಮಾರ್ ಮಂಗಳೂರು DCC ಬ್ಯಾಂಕ್ ಅಧ್ಯಕ್ಷರು ಮತ್ತೆ ಎಲ್ಲ ನಿರ್ದೇಶಕರು ಮತ್ತೆ ಈ ಬ್ಯಾಂಕಿನ ಸ್ಟಾಫ್ಗಳು ಸೇರಿ ಸುಮಾರು ಇವತ್ತು 455 ಕೋಟಿ ಹಣವನ್ನ ಸಾಲವನ್ನ ಕೊಡ್ತಕ್ಕಂಥದ್ದು ಒಂದು ಐತಿಹಾಸಿಕ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು DCC ಬ್ಯಾಂಕಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಮೈಸೂರು ಮಾಡಿದ್ದೇನೆ, ಗುಲ್ಬರ್ಗ ಕೊಡಗು ಮಾಡಿದ್ದೇವೆ, ಗುಲ್ಬರ್ಗ ಮಾಡಿದ್ದೇನೆ. ಇವತ್ತು ಮಂಗಳೂರಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು. ಕಳೆದ ವರ್ಷ ಸುಮಾರು 15,300 ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ವಿ. ಸುಮಾರು 24.5 ಲಕ್ಷ ರೈತರಿಗೆ. ಅದು ಹಳಬ್ರು ಹೊಸಬ್ರು ಅಂತಕ್ಕಂಥದ್ದಿಲ್ಲ. ಸಾಮಾನ್ಯವಾಗಿ ಕಂಪ್ಲೇಂಟ್ ಬರ್ತಾನೆ ಇತ್ತು, ಹೊಸಬರಿಗೆ ಸಾಲ ಕೊಡೋದಿಲ್ಲ ಇವರು, ಹಳಬರಿಗೆ ಅದನ್ನೇ ರಿನ್ಯೂವಲ್ ಮಾಡಿ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಅದಕ್ಕೆಲ್ಲ ಕೂಡ ಕಡಿವಾಣ ಆಗ್ತಕ್ಕಂಥದ್ದು ಮಾಡಿ 15,300 ಕೋಟಿಗೆ 16,795 ಕೋಟಿ ಹಣವನ್ನ ಸಾಲವನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿ 100% ಏನಿದೆ 114% ಸಾಲವನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನ ಮಾಡಿದರು. COVID-19 ರಿಕವರಿ ಆಗೋದಿಲ್ಲ ಅಂತಕ್ಕಂಥದ್ದು ಎಷ್ಟೋ ಜನದ ಭಾವನೆ. ಆದರೆ 21 DCC ಬ್ಯಾಂಕ್ಗಳಲ್ಲಿ 90ರಿಂದ 95% ರಿಕವರಿ ಕೂಡ ಆಗಿದೆ. ಬಹುಶಃ ಎಲ್ಲ DCC ಬ್ಯಾಂಕ್ಗಳು ಕೂಡ ಲಾಭದಲ್ಲಿದೆ. ಇವತ್ತು 2ನೇ ಸಾರಿಗೆ 20,810 ಕೋಟಿ ಟಾರ್ಗೆಟ್ ಮಾಡಿದ್ದೇವೆ. ನಮ್ಮ ಸಹಕಾರ ಇಲಾಖೆಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹದ್ದು. ಸುಮಾರು 30 ಲಕ್ಷ ರೈತರಿಗೆ 20,810 ಕೋಟಿ ಸಾಲವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದೇವೆ. ಈಗ ತಾನೇ ನಮ್ಮ ರಾಜೇಂದ್ರ ಕುಮಾರ್ ಅವರು ನಮ್ಮ ನಿರ್ದೇಶಕರು ನನಗೊಂದು ಲವ್ ಲೆಟರ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಬೇಕು. ಪೆನ್ಷನ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ನನಗೆ 1 ತಿಂಗಳ ಹಿಂದೆನೆ ನಮ್ಮ ಪುತ್ತೂರು MLA ಅವರು ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೇವೆ. ಬೆಳಗ್ಗೆ ನಾನು ಪೇಪರಲ್ಲಿ ನೋಡಿದೆ, ಸಹಕಾರ ಸಚಿವರಿಗೆ ಕೊಟ್ಟಿದ್ದೇನೆ, ಸಹಕಾರ ಇಲಾಖೆಗೆ ಕೊಟ್ಟಿದ್ದೇನೆ, ಬಟ್ ಶೂನ್ಯ, ಏನೂ ಆಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬೆಳಗ್ಗೆ ನಾನು ಪೇಪರಲ್ಲೇ ನೋಡಿದೆ. ತಕ್ಷಣ ನಮ್ಮ ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮಾತನಾಡಿ, ನಾನು ಮಂಗಳೂರಿನಲ್ಲಿ ಇದ್ದೇನೆ, ಮಂಗಳೂರು ಪೇಪರಲ್ಲಿ ಸಹಕಾರ ಇಲಾಖೆ ಕೊಟ್ಟಿದ್ದೇನೆ, ಸಹಕಾರ ಸಚಿವರಿಗೆ ಮನವಿ ಕೊಟ್ಟಿದ್ದೇನೆ. ಅದು ಪೆನ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದು ರೇಷನ್ ಕಾರ್ಡ್ ಇರ್ಬೋದು, ಇದೆಲ್ಲವನ್ನ ಕೂಡ ತೆಗೆದಿಲ್ಲ, ಶೂನ್ಯ, ಏನು ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಇದೆ. ತಾವೇನು ಮತ್ತೆ ಮಾತನಾಡಿ ನನಗೆ ಹೇಳಬೇಕು ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ಅದು ಇವೆಲ್ಲ ತೆಗಿಬೇಕು ಅಂತಕ್ಕಂಥದ್ದಾಗಿದೆ. ಫೈನಾನ್ಸ್ ಕ್ಲಿಯರ್ ಆದರೆ ಒಂದು 2-3 ದಿವಸದಲ್ಲಿ ಅದು ಆದೇಶವನ್ನು ಕೂಡ ಮಾಡ್ತೇವೆ. ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ತಂದರೆ ಅದು ತಕ್ಷಣ ಪರಿಹಾರ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೀವಿ. ಬಟ್ ನಮಗೆಲ್ಲ ಗೊತ್ತಿದೆ, ಸ್ವಲ್ಪ ಫೈನಾನ್ಸ್ ಇತ್ತೀಚೆಗೆ ಕೋವಿಡ್ ಇರೋದ್ರಿಂದ ಫೈನಾನ್ಸ್ ಕೂಡ ತೊಂದರೆಯಲ್ಲಿದೆ.
ಅದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅಷ್ಟು ಈಸಿಯಾಗಿ ಕ್ಲಿಯರ್ ಮಾಡೋದಿಲ್ಲ. ಆದರೆ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಯಾವ ಕೋವಿಡ್ ಸಂದರ್ಭದಲ್ಲಿ ಮತ್ತೊಂದಿರಲಿ, ರೈತರ ವಿಷಯದಲ್ಲಿ ತಾವು 100ಕ್ಕೆ 100 ಏನು ಕ್ಲಿಯರ್ ಮಾಡ್ತಾ ಇದ್ದೀರಿ, ಇದನ್ನು ಕೂಡ ತೊಂದರೆ ಆಗಿದೆ. ಒಂದು 7-8 ಜಿಲ್ಲಾ DCC ಬ್ಯಾಂಕ್ಗಳು ಕೂಡ ಅದನ್ನು ಮನವಿಗೆ ಗಮನ ತಂದಿದ್ದಾರೆ. ಅದನ್ನು ಕ್ಲಿಯರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು 2-3 ದಿವಸದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಸರ್ಕಾರದ ಆದೇಶವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡಿದ್ದೇವೆ. ಜೊತೆಗೆ 21 DCC ಬ್ಯಾಂಕ್ಗಳು ಕೂಡ ಖುದ್ದಾಗಿ ನಾನೇ ಹೋಗಿ ಅದನ್ನು ರಿವ್ಯೂ ಮಾಡ್ತಕ್ಕಂಥದ್ದು, ಈ ಸಾಲ ಟಾರ್ಗೆಟ್ ಏನಿದೆ ಅದನ್ನು ಕೊಡ್ತಕ್ಕಂಥದ್ದು. ಬಹುಶಃ ಎಲ್ಲೂ ಕೂಡ ನನ್ನ ಗಮನಕ್ಕೆ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇಲ್ಲ. ಇತ್ತೀಚೆಗೆ 100ಕ್ಕೆ 100 ಅದು ಸಾಲ್ವ್ ಆಗ್ತಾ ಇದೆ. ಕೆಲವು ಫ್ಯಾಕ್ಟ್ಸ್ಗಳಲ್ಲಿ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಗಮನಕ್ಕೆ ತರ್ತಾ ಇರ್ತಾರೆ, ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು. ಈಗ ನಾವು ಕೂಡ ನಮ್ಮನ್ನೆ ಬಜೆಟ್ನಲ್ಲಿ ಅಪೆಕ್ಸ್ ಬ್ಯಾಂಕ್, DCC ಬ್ಯಾಂಕ್ ಮತ್ತು 5400 ಬ್ಯಾಂಕ್ ಒಂದೇ ಸಾಫ್ಟ್ವೇರ್ ತರಬೇಕು ಅಂತಕ್ಕಂಥದ್ದನ್ನು ಚಿಂತನೆಯನ್ನು ಕೂಡ ಮಾಡಿದ್ದು. ಆದರೆ ಕೇಂದ್ರ ಸರ್ಕಾರ ಅಪೆಕ್ಸ್ ಬ್ಯಾಂಕ್ ಮತ್ತು ಫ್ಯಾಕ್ಸ್ ಇವೆಲ್ಲದಕ್ಕೂ ಸಾಫ್ಟ್ವೇರ್ ಒಂದೇ ಸಾಫ್ಟ್ವೇರ್ ಮಾಡ್ತಕ್ಕಂಥದ್ದಕ್ಕೆ 60% ಕೇಂದ್ರದ ನಾವು ಸಹಾಯ ಕೊಡ್ತೇವೆ, 40% ನೀವು ಅದನ್ನು ಹಾಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. ಅದ್ರ ಪ್ರಕಾರ ಅವರ ನೇತೃತ್ವದಲ್ಲಿ ಇದೆಲ್ಲ ಕಂಪ್ಲೀಟ್ ಸಾಫ್ಟ್ವೇರ್ ಮಾಡಿ ಒಂದು ಕಡೆ 5400 ಮತ್ತು ಅಪೆಕ್ಸ್ ಬ್ಯಾಂಕ್ ಮತ್ತು DCC ಬ್ಯಾಂಕ್ ಯಾರಿಗೆ ಸಾಲ ಆಗ್ತದೆ, ಯಾರಿಗೆ ತಲುಪ್ತದೆ, ಯಾರು ರಿಕವರಿ ಎಲ್ಲವನ್ನು ಕೂಡ ಒಂದೇ ಟೇಬಲ್ನಲ್ಲಿ ಕುಳಿತು ನೋಡ್ತಕ್ಕಂಥ ಅವಕಾಶವನ್ನು ಸದ್ಯದಲ್ಲೇ ಅದನ್ನು ಕೂಡ ಮಾಡ್ತೇವೆ. ಅದನ್ನು ಇನ್ಚಾರ್ಜ್ ಕೂಡ ನಾವು ರಾಜೇಂದ್ರ ಕುಮಾರ್ ಅವರಿಗೆ ವಹಿಸಿದ್ದೇವೆ. ಯಾಕೆಂದರೆ ಅವರಿಗೆ ಅನುಭವ ಇದೆ. ಆ ಅನುಭವದ ಆಧಾರದ ಮೇಲೆ ಈ ಸಾಫ್ಟ್ವೇರ್ನ ಮಾಡ್ತಕ್ಕಂಥದ್ದಕ್ಕೆ ಕೂಡ ಸುಮಾರು 198 ಅಥವಾ 200 ಕೋಟಿ ಆಗ್ತದೆ. ಅದಕ್ಕೆ ಅದನ್ನು ಸರಿಪಡಿಸಿ ಒಂದೇ ಸಾಫ್ಟ್ವೇರ್ನ ತರ್ತಕ್ಕಂಥದ್ದಕ್ಕೂ ಕೂಡ ಚಾಲನೆಯನ್ನು ಕೂಡ ಮಾಡಿದ್ದೇವೆ. ಕಳೆದ ವರ್ಷ ಕೋವಿಡ್-19 ಸುಮಾರು 55 ಕೋಟಿ ಹಣವನ್ನು ಸುಮಾರು ಎಲ್ಲ DCC ಬ್ಯಾಂಕ್ ಮತ್ತು ನಮ್ಮ APMC ಅದಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೂ ಕೂಡ ಕೊಟ್ಟಿದ್ದು. ಈ ವರ್ಷನೂ ಕೂಡ ಎಲ್ಲ DCC ಬ್ಯಾಂಕ್ನವರು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಕ್ಕಂಥದ್ದು. ನಮ್ಮ ಅಪೆಕ್ಸ್ ಬ್ಯಾಂಕ್ನವರು 5 ಕೋಟಿ ಹಣವನ್ನು ಈಗ ಆಲ್ರೆಡಿ 2ನೇ ಅಲೆ ಏನು ಬಂದಿದೆ ಅದರಲ್ಲಿ 5 ಕೋಟಿ ಹಣವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 2 ಕೋಟಿ ಹಣವನ್ನು ಉಚಿತವಾಗಿ ಎಲ್ಲ ಬಡಬಗ್ಗರಿಗೆ ಕಿಟ್ಟನ್ನು ಕೊಡ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಈಗ ಆಲ್ರೆಡಿ ಸುಮಾರು 7 ಕೋಟಿ ಹಣವನ್ನು ಅಪೆಕ್ಸ್ ಬ್ಯಾಂಕ್ನವರು ಕೂಡ ಅವರು ಲಾಭಾಂಶದಲ್ಲಿ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು 355ರಿಂದ 400 ಕೋಟಿ ಆಗ್ತದೆ ಅಂತೇಳಿ ಯಾರು BPL ಕಾರ್ಡ್ ಹೊಂದಿರತಕ್ಕಂಥವ್ರು ಕೋವಿಡ್ ಸತ್ತು ಹೋಗಿರ್ತಾರೆ ಅವರ ಫ್ಯಾಮಿಲಿಗೆ ಒಂದು ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡಿ ಈಗ ಆಲ್ರೆಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಫಾರ್ಮೆಟನ್ನು ಬಿಡುಗಡೆ ಮಾಡಿದ್ದಾರೆ. ಆ ಫಾರ್ಮೆಟಲ್ಲಿ ಏನು ವಿಷಯಗಳು ಕೇಳಿದ್ದಾರೆ ಅದೆಲ್ಲವನ್ನು ಕೂಡ ಕೊಟ್ಟರೆ ಅದನ್ನು ಫುಲ್ಫಿಲ್ ಮಾಡಿದ್ರೆ ಅವ್ರ ಅಕೌಂಟ್ ಹೋಗ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದಾರೆ. ಸಹಕಾರಿಗಳು ಇನ್ನೂ ಒಂದು ಮುಂದೆ ಹೋಗಿ ಸುಮಾರು 21 DCC ಬ್ಯಾಂಕ್ ಮತ್ತು 5400 ಬ್ಯಾಂಕ್ಸ್ ಇಂದ ಮತ್ತು ಅಪೆಕ್ಸ್ ಬ್ಯಾಂಕ್ ಸುಮಾರು 10,000 ಮೇಲ್ಪಟ್ಟು ಸಾಲವನ್ನು ಪಡೆದಿರ್ತಕ್ಕಂಥದ್ದು. 24.5 ಲಕ್ಷದಲ್ಲಿ 10,000 ಜನ ಈ ಕೋವಿಡ್ ಯಾರು ಸಾಲ ಪಡೆದಿದ್ರು ಅವರೆಲ್ಲ ಕೂಡ 10,400 ಇರ್ಬೋದು. ಕೋಟಿ ಒಂದು ಅಪೆಕ್ಸ್ ಬ್ಯಾಂಕಿಗೆ ಮಾಹಿತಿ ಬಂದಿದೆ. ಅದರಲ್ಲಿ 81 ಕೋಟಿ ಹಣವನ್ನು ನಾವು ಸಂಪೂರ್ಣ ಮನ್ನಾ ಮಾಡಬೇಕು ಅಂತಕ್ಕಂಥದ್ದನ್ನು ಚಿಂತನೆ ಕೂಡ ಮುಖ್ಯಮಂತ್ರಿಗಳು ಅದನ್ನು ಕೊಟ್ಟಿದ್ದಾರೆ. ಬಟ್ ಮಂಗಳೂರಿನಲ್ಲಿ ಅದನ್ನು ಚಾಲನೆ ಮಾಡಿದ್ದಾರೆ. ಸುಮಾರು 154 ಜನ ಸಾಲ ಪಡೆದಿದ್ರು, ಅವರು ಕೋವಿಡಲ್ಲಿ ಮೃತಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥದ್ದನ್ನು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಇವತ್ತು ಮಂಗಳೂರಿನಲ್ಲೇ ಅದನ್ನು ಚಾಲು ಮಾಡಿದ್ದಾರೆ. ಮಿಕ್ಕದನ್ನು ಅಪೆಕ್ಸ್ ಬ್ಯಾಂಕ್ನವರು ಎಲ್ಲ DCC ಬ್ಯಾಂಕ್ ಅಧ್ಯಕ್ಷರು ಮತ್ತು MD ಅವರನ್ನ ಸಹ ಸದ್ಯ ಒಂದು ಮೀಟಿಂಗ್ನ ಮಾಡಿ ಇನ್ನು ಮಿಕ್ಕ ಅಮೌಂಟನ್ನು ಕೂಡ ಅವರಿಗೆ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಚಿಂತನೆ ನಮ್ಮ ಸಹಕಾರ ಇಲಾಖೆಯಿಂದ ಕೂಡ ನಡೀತಾ ಇದೆ. ಇದಕ್ಕೆ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಸಹಕಾರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಕೂಡ ಯಾರು ಅಪ್ಲೈ ಮಾಡಿ ಇವತ್ತು ಬೇಕಾದಷ್ಟು ವಿವಿಧ ರೀತಿಯಲ್ಲಿ ಸಾಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೂಡ ಸಹಕಾರ ಸಚಿವಾಲಯವನ್ನು ಸಪರೇಟ್ ಇವತ್ತು ಮಾಡಿದೆ.
ಸುಮಾರು ನಾವು 10-15 ವರ್ಷದಿಂದ ಅದನ್ನು ಟ್ರೈ ಮಾಡ್ತಾ ಇದ್ವು. ನಾವು ನಮ್ಮ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೆಲ್ಲಿಗೆ ಹೋದಂಥ ಸಮಯದಲ್ಲಿ ಕೃಷಿ ಮತ್ತು ಸಹಕಾರ ಎರಡೂ ಇಲಾಖೆನೂ ಒಟ್ಟಿಗೆಯಲ್ಲಿತ್ತು. ಸಾಮಾನ್ಯವಾಗಿ ಕೃಷಿ ಇಲಾಖೆಗೆ ಅವರು ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ರು. ನಾವೇನಾದರೂ ನಮ್ಮದೇ ಆದಂಥ ಬದಲಾವಣೆ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಅವರು ಜಾಸ್ತಿ ಗಮನ ಕೇಂದ್ರೀಕರಿಸ್ತಾ ಇರಲಿಲ್ಲ. ಜೊತೆಗೆ ಕೇಂದ್ರದವರೇ ನಮ್ಮ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು, ಅನೇಕ ನಮಗೆ ಸಂಬಂಧ ಇಲ್ಲಿರ್ತಕ್ಕಂಥದ್ದು ಅಮೆಂಡ್ಮೆಂಟನ್ನು ಮಾಡ್ತಕ್ಕಂಥದ್ದು ಇತ್ತು ಕೂಡ. ಈಗ ಸಪ್ರೇಟಿಗೆ ಪ್ರಧಾನಮಂತ್ರಿಗಳು ಸಚಿವಾಲಯ ಮಾಡಿದ ಮೇಲೆ, ಅಮಿತ್ ಶಾ ಅವ್ರನ್ನ ಸಹಕಾರ ಇಲಾಖೆಯ ಸಚಿವನಾಗಿ ಮಾಡಾದ್ಮೇಲೆ ನಾವು ನೇರವಾಗಿ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಏನೆಲ್ಲ ಅನುಕೂಲ ಆಗಬೇಕು, ಏನೆಲ್ಲ ಸಹಕಾರ ಇದರಿಂದ ತೊಂದರೆ ಆಗಿದೆ, ನೇರವಾಗಿ ಅವರ ಹತ್ರ ಡಿಸ್ಕಷನ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ನಾವು ಚಾಲನೆಯನ್ನು ಮಾಡ್ಬೋದು. ಅದರಿಂದ ನಮಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಸಮಯ ಸಿಗ್ತದೆ. ಕೃಷಿ ಬೇರೆ ಇದೇ ಬೇರೆ ಆದ್ದರಿಂದ ನೇರವಾಗಿ ನಮ್ಮ ಸಹಕಾರ ಇಲಾಖೆಗೆ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ಏನೆಲ್ಲ ಅನುದಾನ ತರಬಹುದು ನಬಾರ್ಡಿಂದ, ಅದು ಸಾಕಷ್ಟು ನಮ್ಮ ರಾಜ್ಯಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮತ್ತು ಸಹಕಾರ ಸಚಿವರಿಗೆ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ವಾರ ಟೈಮು ಕೂಡ ಕೇಳಿದ್ದೇವೆ. ವಾಲಂಟಿಯರ್ಗೆ ಹೋಗಿ ಕರ್ನಾಟಕಕ್ಕೆ ಏನೆಲ್ಲ ಸಹಕಾರ ಇಲಾಖೆಯಿಂದ ಅನುಕೂಲ ಆಗಬೇಕು, ಕೆಲವು ಅಮೆಂಡ್ಮೆಂಟ್ ಬದಲಾವಣೆ ಆಗಬೇಕು, ನಬಾರ್ಡಿಂದ ಹೆಚ್ಚೆಲ್ಲ ಅನುಕೂಲ ನಮಗೆ ರಾಜ್ಯಕ್ಕೆ ಆಗಬೇಕು, ಬರ್ತಕ್ಕಂಥದ್ದು ಏನೇನು ನಿಂತಿದೆ ಅದೆಲ್ಲವನ್ನ ನಾವು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಪತ್ರ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಭೇಟಿ ಮಾಡಿ ಅವರಿಗೆ ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಇವತ್ತು ರಾಜೇಂದ್ರ ಕುಮಾರ್ ಅವರು ಎಂಪ್ಲಾಯೀಸ್ಗೆ ಬಹಳ ಒಳ್ಳೆಯದು. ಯಾಕೆಂದರೆ ಎಂಪ್ಲಾಯೀಸು ಸಹಕಾರ ಕೊಟ್ಟರೆ ಆ ಬ್ಯಾಂಕ್ಗಳು ಬೆಳವಣಿಗೆ ಕೂಡ, ಒಬ್ಬರಿಗೆ ಅವರ ಲಾಭಾಂಶದಲ್ಲಿ 7,500 ಕೊಡ್ತಕ್ಕಂಥದ್ದು ಕೂಡ ಅವರ ಶ್ರಮನೂ ಕೂಡ ಇದೆ. ಹಂಗೆ ನಿರ್ದೇಶಕರು ಕೂಡ ಯಾರು ಒಬ್ಬ ಇಬ್ಬರು ನಿರ್ದೇಶಕರು ಅಸಹಕಾರ ತೋರಿದ್ರೆ ಆ ಬ್ಯಾಂಕು DCC ಬ್ಯಾಂಕು ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಯಾರು ಅಧ್ಯಕ್ಷ ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಎಲ್ಲ ನಿರ್ದೇಶಕರನ್ನ ಒಟ್ಟಿಗೆ ತಗೊಂಡು ಸಹಕಾರ ಮನೋಭಾವದಿಂದ ಇದ್ರೆ ಆ DCC ಬ್ಯಾಂಕ್ ಇರ್ಬೋದು, ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, ಅವೆಲ್ಲ ಕೂಡ ಲಾಭಾಂಶದಲ್ಲಿ ಮಾಡ್ತಕ್ಕಂಥದ್ದು, ಸ್ವಂತ ಕಟ್ಟಡ ಮಾಡ್ತಕ್ಕಂಥದ್ದು, ಸಾಲ ಕೊಡುವುದು, ಸಾಲ ರಿಕವರಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಅದೇ ಥರ ಇವತ್ತು 21 DCC ಬ್ಯಾಂಕ್ಸ್ನಲ್ಲಿ ಇಷ್ಟು ಹೈಯೆಸ್ಟ್ ಲೋನ್, ಮೊದಲನೇ ಕಂತು 455 ಕೋಟಿ ಹಣವನ್ನು ವಿವಿಧ ಇದರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಲವನ್ನು ಕೊಡ್ತಕ್ಕಂಥದ್ದು ಕೂಡ. ಇನ್ನು ಬೇರೆ ಬೇರೆ ಇದರಲ್ಲಿ ಏನು ಟಾರ್ಗೆಟ್ನ ಕೊಟ್ಟಿದ್ದೇವೆ ಅದೆಲ್ಲವನ್ನು ಕೂಡ 100% ಅವರು ಸಾಲವನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಇದರಲ್ಲಿ ರಿಕವರಿನ ಮಾಡ್ತಕ್ಕಂಥದ್ದು ಕೂಡ ಮಂಗಳೂರು DCC ಬ್ಯಾಂಕ್ ನಂಬರ್ 1 ಆಗಿದೆ. ಇವರಿಗೆ ನಮ್ಮ ಜಾಯಿಂಟ್ ರಿಜಿಸ್ಟ್ರಾರ್ ಇದ್ದಾರೆ, ನಮ್ಮ ಡೆಪ್ಟಿ ರಿಜಿಸ್ಟ್ರಾರ್ ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ 100ಕ್ಕೆ 100 ಕೋಆಪರೇಷನ್ ಕೂಡ ಕೊಡ್ತಿದ್ದಾರೆ. ಈ ಬ್ಯಾಂಕಿನ ರಿಕವರಿಗೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಯಾವತ್ತೂ ಡಿಪಾರ್ಟ್ಮೆಂಟ್ ನಾನು ಎಲ್ಲ ಕಡೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾವ ಸಹಕಾರ ಇಲಾಖೆ ಅಧಿಕಾರಿಗಳು ಅಸಹಕಾರ ತೋರಬಾರ್ದು, ಅನ್ನೆಸೆಸರಿ ತೊಂದರೆ ಆಗಬಾರ್ದು, ಅನ್ನೆಸೆಸರಿ ನೋಟಿಸ್ ಕೊಡಬಾರ್ದು. ಯಾವುದು 100ಕ್ಕೆ 100 ಇಲ್ಲಿಗಲ್ ಆಗ್ತದೆ, ಯಾರು ಫೈನಾನ್ಷಿಯಲಿ ಇಲ್ಲಿಗಲ್ ಇರ್ತಾರೆ, ಯಾವುದೇ ಇನ್ಫ್ಲೂಯೆನ್ಸ್ ಇದ್ರೂ ಪರವಾಗಿಲ್ಲ, ಅವರಿಗೆ ಆ ಸಂಸ್ಥೆಗಳಿಗೆ ನೋಟಿಸ್ ಕೊಡ್ತಕ್ಕಂಥದ್ದನ್ನು ಮಾಡಿ. ಯಾವುದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ, ಪ್ರಾಮಾಣಿಕವಾಗಿ ಸಾಲ ಕೊಡ್ತಾರೆ, ಪ್ರಾಮಾಣಿಕವಾಗಿ ರಿಕವರಿ ಮಾಡ್ತಾರೆ ಅಂತ ಬ್ಯಾಂಕ್ಗಳಿಗೆ ನಮ್ಮ ಸಹಕಾರ ಇಲಾಖೆಯಿಂದ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು. ಈಗ ಬೆಂಗಳೂರಿನಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ಯಾರೋ 1-2 ಕೋಆಪರೇಟಿವ್ ಬ್ಯಾಂಕ್ ಏನು ಚೀಟಿ ಮಾಡ್ತಾರೆ, ಪಬ್ಲಿಕ್ ಹಣ ಏನಿರ್ತದೆ ಅವರಿಗೆ ನಾನಾ ಥರದಲ್ಲಿ ದೌರ್ಜನ್ಯ ಮಾಡಿ ಅವ್ರು ಬೇಕಾದರಿಗೆ ಸಾಲ ಕೊಡ್ತಕ್ಕಂಥದ್ದು 1-2 ಕೋಆಪರೇಟಿವ್ ಬ್ಯಾಂಕಲ್ಲಿ ಮಾಡ್ತಕ್ಕಂಥದ್ದಕ್ಕೆ. ಈಗ ಶಿವಮೊಗ್ಗ DCC ಬ್ಯಾಂಕ್ ಮಾಡಾದ್ಮೇಲೆ ಏನು DCC ಬ್ಯಾಂಕಿಂಗ್ ಅಂತೆ, DCC ಬ್ಯಾಂಕಿಂಗ್ ಅಂತೆ 21 ಇವತ್ತು DCC ಬ್ಯಾಂಕ್ಗಳು ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಇಲ್ಲದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲೋ ಒಂದು ಕಡೆ ಸಹಕಾರ ಇಲಾಖೆಗೆ ಕಪ್ಪು ಚುಕ್ಕಿ ಆದರೆ ಎಂಟೈರ್ ಸಹಕಾರ ಇಲಾಖೆಯನ್ನು ಸೂಚನೆ ಮಾಡ್ತಕ್ಕಂಥದ್ದು ಕೂಡ ನಾವು ನೀವು ನೋಡ್ತಾ ಇದ್ದೇವೆ. ಮುಂಚೆನೇ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಅಂದರೆ ಬರೀ ಸಾಲ ಕೊಡೋದು ಸಾಲ ತಗೊಳ್ಳೋದು ಅಷ್ಟೇ ಅವ್ರದ್ದು ಅಂತಕ್ಕಂಥದ್ದು. ಅವೆರಡೇ ಅಲ್ಲ, ಬೇಕಾದಷ್ಟು ನಾನಾ ಥರದ ಪ್ರೋಗ್ರಾಮ್ಸ್ ಇದೆ. ಸಹಕಾರ ಇಲಾಖೆಯಲ್ಲಿ ಇದರಲ್ಲಿ ಸಹಕಾರ ಇಲಾಖೆ ಇಲ್ಲ ಅಂತಕ್ಕಂಥದ್ದಿಲ್ಲ. ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಸಹಕಾರ ಇಲಾಖೆಯ ಹತ್ರದಿಂದ ಗುಲ್ಬರ್ಗದಲ್ಲಿ ನೋಡಿದ್ದೇನೆ. ಮತ್ತೆ ಹಾಸ್ಪಿಟ್ಲ್ ಸಹಕಾರ ಇಲಾಖೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ನೋಡಿದ್ದೇವೆ.
ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಸಹಕಾರ ಇಲಾಖೆ ಮುಂಚೂಣಿಯಲ್ಲಿದೆ. ಯಾರ್ಯಾರು ಪ್ರಾಮಾಣಿಕರಿದ್ದಾರೆ ಅವರೆಲ್ಲರೂ 100ಕ್ಕೆ 100 ನಾವು ಸಹಕಾರವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಇವತ್ತು ಬಹಳ ಸಂತೋಷ ಆಗ್ತದೆ. ಮಂಗಳೂರು DCC ಬ್ಯಾಂಕ್ ಕಳೆದ ವರ್ಷನೂ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. 15,300 ಕೋಟಿ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಮಾಡಿದ್ದು. ಆಮೇಲೆ 12 ಕೋಟಿ 7.5 ಲಕ್ಷ ಆಶಾ ಕಾರ್ಯಕರ್ತರಿಗೆ 3,000 ಕೊಡ್ತಕ್ಕಂಥದ್ದು ಏನಿತ್ತು ಅದನ್ನು ಕೂಡ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಈ ಸಾರಿ ಸರ್ಕಾರದಿಂದನೇ ಅವರಿಗೆ 3,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ಘೋಷಣೆಯನ್ನ ಮಾಡಿದ್ದೇವೆ. ಹಿಂಗೆ ಕೋವಿಡ್ 1 ಕೋವಿಡ್ 2 ಅಲ್ಲೆಲ್ಲೂ ಕೂಡ ನಮ್ಮ ಎಲ್ಲ ಸಹಕಾರ ಇಲಾಖೆಯಲ್ಲಿ ಲಾಭಾಂಶದಲ್ಲಿ ಬಂದಿರತಕ್ಕಂಥ ಅಮೌಂಟನ್ನು ಕೂಡ ಎಲ್ಲ ಬ್ಯಾಂಕ್ಗಳು, ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, ನಮ್ಮ ವಿವಿಧ APMs ಇರ್ಬೋದು, ಸಹಕಾರಕ್ಕೆ ಎಲ್ಲ ಥರದ ಅನುದಾನ ನಮ್ಮ ಲಾಭಾಂಶದಲ್ಲಿ ಕೊಡ್ತಕ್ಕಂಥದ್ದು, ಕಷ್ಟ ಕಾಲದಲ್ಲಿ ಸಹಕಾರವನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 455 ಕೋಟಿ ಹಣವನ್ನು ಕೊಡುವ ಮುಖಾಂತರ ರಾಜೇಂದ್ರ ಕುಮಾರ್ ಅವರು ನಂಬರ್ 1 ಆಗಿದ್ದಾರೆ. ಮಾರ್ಕೆಟಿಂಗ್ ಫೆಡರೇಷನ್ನಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಅಲ್ಲಿ ಬೆಂಬಲ ಬೆಲೆಯದು ರಾಗಿದು ಮತ್ತು ಭತ್ತ ಮತ್ತು ಜೋಳ ಅದು ಸುಮಾರು 721 ಕೋಟಿ ಇತ್ತು. ಮಾರ್ಕೆಟಿಂಗ್ ಫೆಡರೇಷನ್ನರು ಮತ್ತು ರೈತರ ಬೇರೆ ಬೇರೆಯಲ್ಲೂ ಕೂಡ ಕೊಡ್ತಾ ಇದ್ರು. ಒಂದೇ ದಿವಸ ಮುಖ್ಯಮಂತ್ರಿಗಳಿಗೆ ಹೇಳಿ ಅದಕ್ಕೆ ಆ MSP ಅಧ್ಯಕ್ಷ ನಾನೇ ಇದ್ದೀನಿ. ಅದರಿಂದ ಎಲ್ಲ ಕಡೆ ನಮ್ಮನ್ನು ಕೇಳ್ತಿದ್ದಾರೆ, ಬೈತಿದ್ದಾರೆ. 770 ಕೋಟಿ ಬ್ಯಾಲೆನ್ಸ್ ಇತ್ತು. ಒಂದೇ ದಿವಸ 770 ಕೋಟಿನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಈಗ ಯಾವುದೋ ಕಳೆದ ವರ್ಷ ಬೆಂಬಲ ಬೆಲೆ ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ಯಾವುದು ಕೂಡ ಸರ್ಕಾರದಿಂದ, ಯಾಕೆ ಇನ್ನು ಕೇಂದ್ರ ಸರ್ಕಾರ ಇನ್ನು ಅಮೌಂಟ್ ನಮಗೆ ಬೆಂಬಲ ಬೆಲೆ ಬರಬೇಕಾಗ್ತದೆ. ಅದು ಬರ್ತದೆ ಯಾವತ್ತಿದ್ರೂ ಕೂಡ. ಅಷ್ಟೊತ್ತಿಗೆ ನಮ್ಮ ರೈತರಿಗೆ ಮಳೆ ಆಗ್ತಾ ಇದೆ, ಅವರಿಗೆ ಅನಾನುಕೂಲ ಆಗ್ತಿದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಈಗ 770 ಕೋಟಿ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಆ ರೈತರ ಅಕೌಂಟ್ ಎಲ್ಲರಿಗೂ ಕೂಡ ಅವರ ಅಕೌಂಟ್ಗೆ ಹೋಗ್ತದೆ. ಮತ್ತೆ 21ನೇ ತಾರೀಕು ಇನ್ನೊಂದು ಸಭೆ ಕರೆದಿದ್ದೇವೆ. ಅದರಲ್ಲಿ ಈ ವರ್ಷ ಯಾವುದಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು, ಎಷ್ಟನ್ನು ನಾವು ಪರ್ಚೇಸ್ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಬೆಂಬಲ ಬೆಲೆಯನ್ನು ನಾವು ಕೇಳಬೇಕು ಅಂತಕ್ಕಂಥದ್ದನ್ನ 2ನೇ ಸಭೆಯನ್ನು ಕೂಡ ಮಾಡ್ತೇವೆ. ರೈತರಿಗೆ ಅನುಕೂಲ ಆಗ್ತಕ್ಕಂಥ, ರೈತರಿಗೆ ಪ್ರಯೋಜನ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಸಹಕಾರ ಇಲಾಖೆ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದ್ದಾರೆ ತನುಶ್ರೀ ಪಿತ್ರೋಡಿ ಅವರು. ಇವರು ಹಲವಾರು ಗಿನ್ನೆಸ್ ದಾಖಲೆಗಳನ್ನು ಮತ್ತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ತಮ್ಮ ದಾಖಲೆಯನ್ನು ಬರೆದಿದ್ದಾರೆ. ಪಟ್ಟಾಯಿ ಕಡದವರೇ ಮೊಳಕಾಯಿ ಬಾಗೂರು ತೆಂಕಾಯಿ ಚಂದ್ರಗಿರಿ ಮೂಡಾಯಿ ಕಟ್ಟೋದು ಪಟ್ಟಾಯಿ ಕಡದವರಿ ಮೊಳಕಾಯಿ ಬಾಗೂರು ತೆಂಕಾಯಿ ಚಂದ್ರಗಿರಿ ಚಿಕ್ಕಿ ನಮ್ಮ ತುಳುನಾಡು ಪಂಚವರ್ಣದ ಕುಂಜರ ಮಣ್ಣೆಗೆ ಅಡ್ಡಬೋರುದು ಸುಮ್ಮಿರು ಪಂಚವರ್ಣದ ಕುಂಜರ ಮಣ್ಣೆಗೆ ಅಡ್ಡಬೋರುದು ಸುಮ್ಮಿರು ಅಡ್ಡಬೋರುದು ಸುಮ್ಮಿರು ಅಡ್ಡಬೋರುದು ಸುಮ್ಮಿರು
ಕಡೆಯಿಂದ ಈ ಪ್ರತಿಭೆಗೆ 10,000 ನಗದು ಬಹುಮಾನವನ್ನ ನೀಡಲಿಕ್ಕಿದ್ದಾರೆ. ದಯವಿಟ್ಟು ತನುಶ್ರೀ ಅವರು ಇದನ್ನು ಉಮನಾಥ್ ಕೋಟೆಯಿಂದ ನೀಡಬೇಕಾಗಿ ಅವರು ಕೇಳ್ಕೊಳ್ತಾರೆ. ಹಲವಾರು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದಂತಹ ತನುಶ್ರೀ ಪಿತ್ರೋಡಿ ಅವರು ತಮ್ಮ ಪ್ರತಿಭೆಯನ್ನು ನಮ್ಮ ಮುಂದೆ ಪ್ರದರ್ಶಿಸಿ ನಮಗೆಲ್ಲ ಮುದವನ್ನ ನೀಡಿದ್ದಾರೆ. ಅವರಿಗೆ ದೀರ್ಘಾಯುಷ್ಯ ಮತ್ತು ಉತ್ತರೋತ್ತರ ಅಭಿವೃದ್ಧಿ ಹಾಗೂ ಮುಂದೆ ಅವರ ಭವಿಷ್ಯ ಉಜ್ವಲವಾಗಲಿಂದ ಹಾರೈಸ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿ ನಾವು ಕೊಟ್ಟಂತ ಒಂದು ಮನವಿಗೆ ಸ್ಪಂದಿಸಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಎರಡನೇದಾಗಿ ಒಂದು ಮಾತು ಹೇಳಿದ್ರು, ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ
ಅದನ್ನು ಸರ್ಕಾರಿ ಅಧಿಕಾರಿಗಳು ದೊಡ್ಡ ವಿಷಯವಾಗಿ ಪರಿಗಣಿಸಿದೆ. ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂತ ಕೆಲಸವನ್ನು ಮಾಡಬೇಕು, ಅತ್ಯಲ್ಪ ಅವಧಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ರು. ಅದಕ್ಕೆ ಕೂಡ ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತೇನೆ. ಒಬ್ಬ ಸಹಕಾರಿ ಮಂತ್ರಿ ಆದರೆ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನನ್ನ ಸುಮಾರು 37 ವರ್ಷಗಳ ಸಹಕಾರಿ ರಂಗದಲ್ಲಿಯ ಒಂದು ದಿವಸದಲ್ಲಿ ನೋಡೋದಿದ್ರೆ ಅದು ಸೋಮಶೇಖರ್ ಅವರನ್ನು ಸಹಕಾರಿ ಮಂತ್ರಿ ಆಗಿ ಅಂತ ನಾನು ಹೇಳ್ತೀನಿ. ಕಾಲಿಗೆ ಗೆಜ್ಜೆ ಕಟ್ಕೊಂಡು ನಮ್ಮಲ್ಲಿ ಹೇಳ್ತಾರೆ, ಗಾಲಿಗೆ ಗೆಜ್ಜೆ ಕಟ್ಕೊಂಡು ತಿರುಗ್ತಾರೆ. ಇಡೀ ರಾಜ್ಯ ಪ್ರವಾಸ ಮಾಡಿದ್ರು. 21 DC ಬ್ಯಾಂಕ್ ಇದೆ, 50,000 ಟ್ಯಾಕ್ಸ್ ಇದೆ, ಇನ್ನು ಅರ್ಬನ್ ಬ್ಯಾಂಕ್ ಇದೆ, ಮತ್ತೊಂದು ಬ್ಯಾಂಕ್ ಇದೆ, ಸಹಕಾರಿ ಸಂಸ್ಥೆಗಳಿದೆ, ಎಲ್ಲ ಇದೆ ಅಂತ ತಿಳ್ಕೊಂಡು ಅವುಗಳನ್ನು ಬೆಳೆಸಲಿಕ್ಕೆ, ಜನರ ಸಂಸ್ಥೆಗಳಾಗಿ ಬೆಳೆಸಲಿಕ್ಕೆ ಒಂದು ಕೆಲಸ ಮಾಡಿದಂಥ ಒಂದು ಸಹಕಾರ ಮಂತ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಒಂದು ಮಾತು ಹೇಳಿದ್ರು, ನಾವು ಬರೀ ಸಾಲ ಕೊಡೋದು, ಸಾಲ ವಸೂಲು ಮಾಡೋದು, ಇದು ಮಾತ್ರ ನಮ್ಮ ಕೆಲಸ ಅಲ್ಲ. ಅದಕ್ಕೆ ಉದಾಹರಣೆ ನಾನು ಹೇಳ್ತಾ ಇದ್ದೇನೆ ನೋಡಿ. ಇವತ್ತು ನಮ್ಮ ಪೊಳಲಿ ಸೊಸೈಟಿಯವರು ಒಂದು ಟ್ರ್ಯಾಕ್ಟರ್ನ್ನು ಸಂಪತ್ ಕುಮಾರ್ ಅಧ್ಯಕ್ಷರು ಟ್ರ್ಯಾಕ್ಟರನ್ನೇ ಚಲಾಯಿಸುವ ಮೂಲಕ ರೈತರಿಗೆ ನೇರವಾಗಿ ಒಂದು ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅರಂತೋಡ್ನ ಅಧ್ಯಕ್ಷರು, ಸೊಸೈಟಿ ಅಧ್ಯಕ್ಷ ಸಂತೋಷ್ ಒಂದು ಆಂಬ್ಯುಲೆನ್ಸ್ ಅನ್ನೇ ಗ್ರಾಮಕ್ಕೆ ನೀಡುವ ಮುಖಾಂತರ ಸಮಾಜ ಸೇವೆಯಲ್ಲಿ ನಾವು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದಕ್ಕೆ ಮಾಡ್ತಾ ಇದ್ದಾರೆ. ಈಗ ವೇದಿಕೆಯಲ್ಲಿ ಸಣ್ಣ ಮಗು ನಮ್ಮದು ಮಧು ಪಿತ್ರೋಡಿಯವರು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಅವರನ್ನು ನಾವು ಮಹಾಸಭೆಗೆ ಕರೆಸ್ತೇವೆ, ಇವನು ಕರೆಸ್ತೇವೆ. ಯಾಕೆ ಮೊದಲಿಗೆ ಉದಾಹರಣೆ ಕೊಡ್ತೀನಿ ಹೇಳಿದ್ರೆ, ನಾವು ಸಹಕಾರಿಗಳು ಬರೀ ಸಾಲ ಕೊಡೋದು, ವಸೂಲು ಮಾಡೋದು ಇದರಲ್ಲೇ ಬಿದ್ದಿಲ್ಲ. ಕ್ರೀಡಾಳುಗಳಿಗೆ, ಕಲಾ ಪೋಷಕರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಎಲ್ಲ ಯಾವಾಗಲೂ ಮಾಡ್ತಾ ಇದ್ದೇವೆ. ಬರೀ ಲಾಭ ಮಾಡೋದು ಮಾತ್ರ ಅಲ್ಲ. ಕೋವಿಡ್ 1 ಇರ್ಬೋದು, ಕೋವಿಡ್ 2 ಬೀಳಿದ್ದು, ಪ್ರವಾಹ ಬಂದಾಗ ಇರ್ಬೋದು, ಬರಗಾಲ ಬಂದಾಗ ಇರ್ಬೋದು, ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚು ಸಹಕಾರಿ ಕ್ಷೇತ್ರದಿಂದ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಂತ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲ ಕಡೆ ಕೃಷಿ ಸಾಲ ವಸೂಲಾಗುವುದಿಲ್ಲ, ಮಾಡುವುದಿಲ್ಲ, ಇನ್ನೊಂದು ಅದು ಹೀಗಾಗಿದೆ ಹಾಗಾಗಿದೆ. ನಾನು ಯಾವ ಜಿಲ್ಲೆನೂ ಲೆಕ್ಕಿಸ್ತೇವೆ. ಸುಮಾರು 25 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ವಸೂಲಾತಿ ಹೊಂದಿಲ್ಲ. ಮರುಪಾವತಿ ಮಾಡಿದಂತ ಏಕೈಕ ಜಿಲ್ಲಾ ಬ್ಯಾಂಕ್ ಇದ್ರೆ ದೇಶದಲ್ಲಿ ನಿಮ್ ಜಿಲ್ಲಾ ಬ್ಯಾಂಕ್ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 26 ವರ್ಷದಿಂದ, 25 ಅಲ್ಲ 26 ವರ್ಷದಿಂದ ಕೃಷಿ ಸಾಲ ಮರುಪಾವತಿ ಮಾಡಿದಂತ ಒಂದು ಜಿಲ್ಲಾ ಬ್ಯಾಂಕ್ ದೇಶದಲ್ಲಿ ಇದೆ, ಅದು ನಿಮ್ಮ ಜಿಲ್ಲಾ ಬ್ಯಾಂಕ್. ಇದು ಯಾರು ಮಾಡಿದ್ದು? ನಾನಲ್ಲ, ನೀವು ನಮ್ಮ ಜಿಲ್ಲೆಯ ರೈತರು, ಸ್ವಾಭಿಮಾನಿ ರೈತರು. ಸಾಲ ತಗೊಳ್ತಾರೆ, ಕಟ್ತಾರೆ, ಕೇಳಬೇಕಾಗಿಲ್ಲ, ಸಮಯಕ್ಕೆ ಮೊದಲೇ ಕಟ್ತಾರೆ. ಅವರಿಗೆ ಸಾಲ ಕೊಡುವಂಥದ್ದು ಕೂಡ ನಮ್ಮ ಧರ್ಮ ಕೂಡ ಹೌದು. ಇವತ್ತೇನು ನಾವು ಇವತ್ತು ರೈತ ಸ್ಪಂದನೆ ಹೇಳಿ ಅವರ ಒಂದು ಮನಸ್ಸಿನಲ್ಲಿ ಆಶ್ರಿತರ ಇದೆ, ಎಲ್ಲರಿಗೂ ಸಾಲ ಸಿಗಬೇಕು, ಯಾರಿಗೂ ಸಾಲ ಇಲ್ಲ ಅನ್ನುವಂಥದ್ದನ್ನು ಆಗಬಾರ್ದು ಅನ್ನೋದು. ಅಂತ ಜಿಲ್ಲೆ ಇದ್ರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾವೇ ಒಬ್ಬ ಕೃಷಿಕ ಬರ್ಬೋದು, ಕೃಷಿಯೇತರ ರಂಗಕ್ಕೆ ಇರ್ಬೋದು, ಬಂದಂತ ಸಾಲಕ್ಕೆ ಬೇಡಿಕೆಯನ್ನು ಪೂರೈಸುವಂತ ಶಕ್ತಿ ಇರುವಂತ ಪ್ರಾಥಮಿಕ ಸಂಘಗಳು ಇರುವುದಿದ್ರೆ ಅದು ನಮ್ಮ ಜಿಲ್ಲೆ, 2 ಜಿಲ್ಲೆ. ಬೇರೆ ಜಿಲ್ಲೆಯಲ್ಲಿ ಹೇಳಿದ್ರೆ ಅವನಿಗೆ 2 ಲಕ್ಷ ಸಾಲ ಕೇಳಿದ್ರೆ 50 ಲಕ್ಷ ಸಾಲ ಕೊಡ್ತೇವೆ, ನಮ್ಮ ಹತ್ರ ಫಂಡಿಂಗ್ ಕೊಡ್ತಾ ಇದೆ, ಬ್ಯಾಂಕಿಂದ ಬಂದ ನಂತರ ಕೊಡ್ತೇವೆ, ನಬಾರ್ಡಿಂದ ಬಂದ ನಂತರ ಕೊಡ್ತೇವೆ ಅಂತ ಹೇಳ್ತೇವೆ. ನಾವೇನಿಲ್ಲ, ಅವನು ಎಷ್ಟು ಬೇಡಿಕೆ ಬಂದರೂ ಪೂರೈಸುವಂತ ಶಕ್ತಿಯನ್ನು ನಮ್ಮ ಜಿಲ್ಲೆಯ ಜನರು ನಮ್ಮ ಪ್ರಾಥಮಿಕ ಸಂಘಗಳಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆ ಜನಗಳನ್ನು ನಾವು ಅಭಿನಂದಿಸಬೇಕು. ಯಾಕೆ ಹೇಳಿದ್ರೆ ಇದು ಬ್ಯಾಂಕ್ಗಳ ತವರು. ಎಲ್ಲಿ ಹೋಗಿ ಹೇಳ್ತೇವೆ ಉಡುಪಿ ಮಂಗಳೂರು ಹೇಳಿದ್ರೆ ಬ್ಯಾಂಕ್ ನಾವು ಹುಟ್ಟೂರು ಅಂತ. ಅಂಥದ್ರಲ್ಲಿ ನಾವು ಆ ವಾಣಿಜ್ಯ ಬ್ಯಾಂಕ್ಗಳ ಜೊತೆ ಆ ಭಾಷೆ ಬಾರದವರ ಮನುಷ್ಯರು ಇರ್ತಾರಲ್ಲ ಆ ಬ್ಯಾಂಕ್ನಲ್ಲಿ, ಅವರ ಜೊತೆ ಪೈಪೋಟಿ ಮಾಡಿ ಭಾಷೆ ಬರುವವರಾಗಿ ನಾವು ನಮ್ಮ ಅಧ್ಯಕ್ಷರ ಸೇವೆ ಮಾಡ್ತಾ ಇದ್ದೇವೆ. ಸೇವೆ ಮಾಡುವಾಗ ಮಾನವನಾಗಿ ಸೇವೆ ಮಾಡಬೇಕು, ಎಲ್ಲರೂ ನಮ್ಮವರು ಅನ್ನುವಂಥ ದೃಷ್ಟಿಕೋನದಿಂದ ಸೇವೆ ಮಾಡಬೇಕು. ಇವತ್ತು ಈ ಮಹಿಳೆಯರು ಬಂದಿದ್ದಾರೆ, ಆ ಮಗು ಮಾಡುವಾಗ ಎದ್ದು ನಿಂತು ನೋಡ್ತಾರೆ, ನನ್ನ ಮಕ್ಕಳು ಹೀಗೆ ಆಗಲಿ ಅನ್ನುವಂಥ ಅವರ ಆಸೆ ಇದೆ. ನಿಮ್ಮ ಮನಸ್ಸಿನ ಆಸೆ ನೆರವೇರ್ತದೆ ಮಹಿಳೆಯರೇ, ಖಂಡಿತವಾಗಿ ನೀವು ಮುಂದೆ ಬರ್ತೀವಿ. ನೀವು ಸ್ವಾವಲಂಬಿಗಳ ಆಗಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಸುಮಾರು 22 ವರ್ಷದ ಹಿಂದೆ ನಾವು ನವೋದಯ ಸ್ವಸಹಾಯ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ.
ಆವತ್ತಿನಿಂದ ಇವತ್ತಿನವರೆಗೆ ಎಲ್ಲರೂ ಅವರು ಕೂಡ 99% ಸಾಲ ಮರುಪಾವತಿ ಮಾಡ್ತಾರೆ. ಯಾವುದೇ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಹೋದ್ರೆ ಅವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಎಲ್ಲಾದ್ರೂ ಇವರು ವಾಣಿಜ್ಯ ಬ್ಯಾಂಕಿಗೆ ಹೋದ್ರೆ ಆ ಭಾಷೆ ಬರೋದವ ಅಪುಡಿ ಇಪುಡಿ ಹೇಳಿ ಸಾಯಂಕಾಲದೊಳಗೆ ಕೂಡಿಸ್ತಾನೆ. ಇವರು ನಮ್ಮ ಹೆಂಗಸರು ಮಹಿಳೆಯರು ಹೋಗುವುದೇ ಯಾವುದೇ ವಾಣಿಜ್ಯ ಬ್ಯಾಂಕಿಗೆ ಏನಿದ್ರು ಅವ್ರ ವ್ಯವಹಾರ ಸಹಕಾರಿ ಕ್ಷೇತ್ರದಲ್ಲಿ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವು ಸುಮಾರು 455 ಕೋಟಿ ಸಾಲ ಕೊಟ್ಟಿದೆ, ಎಲ್ಲ ಕ್ಷೇತ್ರಕ್ಕೆ ಕೊಟ್ಟಿದೆ. ಮೊದಲನೇದಾಗಿ ಮುಖ್ಯವಾಗಿ ಪ್ರಧಾನಮಂತ್ರಿಯವರ ಒಂದು ಅಭಿಲಾಷೆ ಇದೆ, ಇಂಧನವನ್ನು ಉಳಿಸಬೇಕು, ಇಂಧನವನ್ನು ಆಮದು ಮಾಡಿಕೊಳ್ಳೋದನ್ನು ಕಮ್ಮಿ ಮಾಡಿಕೊಳ್ಬೇಕು, ನಮ್ಮ ಹಣ ಆಮದಿಗೆ ಹೋಗ್ತದೆ ಅಲ್ಲಿ ನಿಲ್ಲಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈಗ ಇಥನಾಲಿಗೆ ಸ್ವಲ್ಪ ಡೀಸೆಲ್ಗೆ 20% ಮಿಕ್ಸ್ ಮಾಡಲಿಕ್ಕೆ ಇಥನಾಲಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮುಂದೆ ಒಂದು ದಿವಸ ಎಲ್ಲ ವಿದ್ಯುತ್ ವಾಹನಗಳನ್ನು ಚಲಾವಣೆ ಮಾಡಬೇಕು ಅನ್ನುವಂಥ ಚಿಂತನೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ವಿದ್ಯುತ್ ವಾಹನಗಳನ್ನು ಯಾರು ಖರೀದಿ ಮಾಡ್ತಾರ ಅವರಿಗೆ ಎಲ್ಲ ವಾಹನ ಸಾಲಕ್ಕಿಂತ 1% ಕಮ್ಮಿ ಇಮಿಡಿಯೇಟ್ ಸ್ಪಾಟ್ ಸಾಲ ನೀಡ್ತೀವಿ. ಸಾಲಕ್ಕೆ ಕೊಟ್ಟಿದ್ದೀನಿ ಇಟ್ಕೊಂಡು ಬನ್ನಿ, ವಾಹನ ಇಟ್ಕೊಂಡು ಹೋಗಿ, ವಾಹನದವರೇ ಇಲ್ಲಿ ಬಂದು ಕೊಡ್ತಾರೆ. ಇನ್ನು ಕೋವಿಡ್ ಅನ್ನೋಂಥದ್ದೊಂದು ದೊಡ್ಡ ಮಹಾಮಾರಿ. ಎರಡನೇ ಕೋವಿಡ್ ಸಮಯದಲ್ಲಿ ಈ ಕೆಲವರು ಆಭರಣ ಹಿಡಿದ ಕಷ್ಟ, ಹಣದ ಆರ್ಥಿಕ ಸಮಸ್ಯೆ ಇದೆ ನನಗೆ. ಅಂಥ ಸಮಯದಲ್ಲಿ ಅವರು ತಮ್ಮಲ್ಲಿ ಅಮೂಲ್ಯವಾಗಿರುವಂತಹ ಮಕ್ಕಳ ಮಹಿಳೆಯರ ಆ ಬಂಗಾರವನ್ನು ಕೊಂಡೋಗಿ ಅಡವಿಡುವಂಥ ಚಿನ್ನಾಭರಣ ಸಾಲ ತಗೊಳ್ಳಿಕ್ಕೆ ಹೋಗ್ತಾರೆ. ಅದು ಕೆಲವರ ಮನಸ್ಸಿನಲ್ಲಿದೆ, ನಾವು ಬ್ಯಾಂಕಿಗೆ ಹೋದರೆ ಕಾಫಿ ಬ್ಯಾಂಕಿಗೆ ನಮ್ಮ ಊರಲ್ಲಿ ಗೊತ್ತಾಗ್ತದೆ, ನಾವು ಆ ಕೇರಳದ ಫೈನಾನ್ಸ್ಗಳಲ್ಲೆಲ್ಲ ಅದರಲ್ಲಿ ಹೋದರೆ ಹೆಚ್ಚು ಕೊಡ್ತಾರೆ ಅನ್ನುವಂಥ ಮನೋಭಾವನೆ. ಅಲ್ಲಿ ಸಾಲ ತಗೊಂಡವರು ಯಾರು ಇವತ್ತು ನನಗೆ ಆಭರಣ ಬಿಡಿಸಿದ್ದಿಲ್ಲ. ಇರುವೆ ಅಕ್ಷರದಲ್ಲಿ ಅವರ ಎಲ್ಲ ಮಾಡುವಂಥ ಪತ್ರಿಕೆಗಳಲ್ಲಿ ಇರುವೆ ಅಕ್ಷರದಲ್ಲಿ ಓದಿ ಬರುವುದಿಲ್ಲ. ನಾವು ಹಾಗಲ್ಲ, ಯಾವತ್ತೂ ಅವರ ಆಭರಣವನ್ನು ಇದು ಸೇರಿ ತರುವುದೇ ಇಲ್ಲ, ಎಲ್ಲ ಮಾಡೋದಿಲ್ಲ. ನನಗೆ ಪುನಃ ಖರ್ಚು ಸಾಲ ಕೊಡ್ತೀವಿ. ಇವತ್ತು ಅವರಿಗೆ ರೇಟಲ್ಲ, ನಾವು 1% ಸಾಲ ಕೊಡ್ತೇವೆ ಅಂತೇಳಿ ನಾವು ಬರೇ ತಿಂಗಳಿಗೆ 75 ಪೈಸೆಯಲ್ಲಿ ಸಾಲ ಕೊಡ್ತೇವೆ. ಕೋವಿಡ್ನಲ್ಲಿ ಮಹಿಳೆಯರು ಆಭರಣ ಹಿಡಿದ ಸಾಲಕ್ಕಾಗಿ ಎಲ್ಲಿ ಹೋಗ್ಬೇಕಾಗಿಲ್ಲ, 75 ಪೈಸೆ ತಿಂಗಳಿಗೆ ಇನ್ನೂ ಕಮ್ಮಿ ಮಾಡುವ ಲೆಕ್ಕಾಚಾರ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಇದನ್ನೆಲ್ಲ ನಾವು ಸಾಮಾಜಿಕ ಚಿಂತನೆಯಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಕೋವಿಡ್ ಬಂದರೂ ಕೂಡ ನಾವು ಇಲ್ಲಿ ಜನರನ್ನು ಬದುಕಿಸುವುದನ್ನು ನೋಡ್ತಾ ಇದ್ದೇವೆ. ಎಲ್ಲರೂ ಸೇರಿ, ನಾವು ಡಿಸಿ ಬ್ಯಾಂಕ್ ಅಂತ ಹೇಳೋದಿಲ್ಲ, ಎಲ್ಲ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ಇವತ್ತು ನಾವೆಲ್ಲ ಒಟ್ಟಾಗಿ ಯಾವಾಗಲೂ ಇಲ್ಲಿ ಒಗ್ಗಟ್ಟಿದೆ. ಶ್ರೀನಾಥ್ ಪೂಜಾರಿಯವರು ಸುಮ್ಮನೆ ನಮಗೆ ತಮಾಷೆಗೆ ಹೇಳಿದ್ರು, ಹೇಗೆ ಗೆಲ್ಲೋದು ಹೇಗೆ ಹೇಳಿ, ಗೆಲ್ಲೋದನ್ನು ಅವರಿಂದಲೇ ಕಲಿಬೇಕು. ಅವ್ರು ಹೇಗೆ ಗೆಲ್ತಾರೆ ಹೇಳಿ, ಈ ನಮ್ಮ ಕುಂದಾಪುರದವರಿಗೆ ಗೊತ್ತಿದೆ ಗೆಲ್ಲೋದು ಹೇಗೆ ಹೇಳಿ. ಏನು ಅವ್ರಿಗೆ ಎಷ್ಟು ಜನ ಮಧ್ಯೆ ಇದ್ರು ನಿಷ್ಠುಕೊಂಡು ಹೋಗ್ತಾರೆ ನಮ್ಮಲ್ಲಿ ಗೆಲ್ಲೋದ್ರಲ್ಲ. ಹಾಗೆ ಅವರು ಗೆಲ್ಲೋದ್ರಲ್ಲಿ ಅವರು ನಿಪುಣರು ನನ್ನ ಕಲ್ಸ್ಕೊಟ್ಟದ್ದೇ ಅವರು ಯಾವಾಗ ಗೆಲ್ಲಬೇಕಂತ. ಈ ರೀತಿಯಾಗಿ ಇವತ್ತು ನಾವು ಒಂದು ದೊಡ್ಡ ಕೊರೋನಾ ಟೈಮ್ನಲ್ಲಿ ಕೂಡ ಸಹಕಾರಿ ಕ್ಷೇತ್ರದ ಒಂದು ಚಿಂತನೆ ಉಳ್ಳಂತ ಸಹಕಾರಿ ಮಂತ್ರಿಯವರು ಏನು ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಯಾರಿಗೂ ಸಾಲ ಸಿಕ್ಕುವುದಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಅನ್ನುವಂಥ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಎಫೆಕ್ಟ್ ಬ್ಯಾಂಕ್ನ ಅಧ್ಯಕ್ಷರನ್ನು ಕರೆದುಕೊಂಡು ಈ ರೈತ ಸ್ಪಂದನೆಯನ್ನು ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿ ಅಭಿನಂದನೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಚಿಂತನೆ ಯಶಸ್ವಿಯಾಗಲಿ. ಮತ್ತು ಹೊಸಬರಿಗೂ ಸಾಲ ನಾವು ಎಲ್ಲಿ ಕೊಡ್ತೇವೆ, SC ST ಅವರಿಗೆ ಕೊಡ್ತೇವೆ, ಹಿಂದುಳಿದ ವರ್ಗಕ್ಕೆ ಕೊಡ್ತೇವೆ. ನಾವು ಜಾತಿ ನೋಡಿ ಸಾಲ ಮಾಡೋದಿಲ್ಲ, ಸಾಲ ಕೊಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ಕೊಡ್ತೇವೆ. ಅವನು ಯಾವುದಾದ್ರೂ ನಮಗೆ ಜಾತಿ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ನಮ್ಮ ಜಿಲ್ಲೆ ಇವತ್ತು ಎಲ್ಲದರಲ್ಲಿಯೂ ಪ್ರಥಮವಾಗಿದೆ. ಇವತ್ತು ನಿನ್ನೆ ನನಗೆ ಮೊನ್ನೆ ಹೇಳಿದರು, ನಿನ್ನೆ ಸಾಯಂಕಾಲ ಬಂದಾಗ ಹೇಳಿದರು, ಕೊರೋನಾದಲ್ಲಿರುವವರಿಗೆ ಅದರಲ್ಲಿ ಮೃತಪಟ್ಟವರಿಗೆ ರೈತರಿಗೆ ನಾವು 1 ಲಕ್ಷದವರೆಗಿನ ಸಾಲ, ಅವನಿಗೆ 3 ಲಕ್ಷ ಸಾಲ ಇರ್ಬೋದು, 1 ಲಕ್ಷದವರೆಗಿನ ಸಾಲವನ್ನು ನಾವು ಮನ್ನಾ ಮಾಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು. ಅಧ್ಯಕ್ಷರು ರಾತ್ರಿ ಕೂತ್ಕೊಂಡು ಮಾತಾಡಿ ರಾಜ್ಯದಲ್ಲೇ ಪ್ರಥಮವಾಗಿ ಇನ್ನೊಬ್ಬರಿಗೆ ಮಾದರಿಯಾಗೋ ರೀತಿಯಲ್ಲಿ ಇವತ್ತು ನಮ್ಮ ಕೊರೋನಾದಲ್ಲಿ ಯಾರು ಮೃತಪಟ್ಟಿದ್ದಾರೆ ನಮ್ಮ ನಿಮ್ಮ ಲೆಕ್ಕಾಚಾರ ಮತ್ತೆ ಮಾಡ್ಕೊಳ್ತೇವೆ. ನಾವು ನೀವು ಒಟ್ಟಿಗಿದ್ದೇವೆ, ಅದು ಎಷ್ಟು ಪರ್ಸೆಂಟೇಜ್ ಮತ್ತೆ ಮಾಡ್ಕೊಳ್ಳೋ. ಆದರೆ ಇವತ್ತು ಅದಕ್ಕೆ ಚಾಲನೆ ರಾಜ್ಯದಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಿದ್ರೆ ಅದು ಮಂಗಳೂರಿನಿಂದ ಅಂತ ಹೇಳಿದ್ರೆ ಸಂತೋಷ ಆಗ್ತಾರೆ. ಈ ರೀತಿಯಾಗಿ
ನಾವು ಸಹಕಾರಿ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಬರೀ ಸಾಲ ಕೊಡೋದು, ಸಾಲ ವಸೂಲು ಮಾಡೋದು ಮಾತ್ರ ಅಲ್ಲ. ಇನ್ನೊಂದು ನನಗೆ ಭಾಳ ಸಂತೋಷದ ನಿನ್ನೆ ಸುದ್ದಿ ಹೇಳಿದ್ರು, ರಾಗಿ, ಗೋಧಿ, ಜೋಳ ಇದರ MSP ಬೆಂಬಲ ಬೆಲೆಯ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನನಗೆ ಭಾಳ ಸಂತೋಷ. ಯಾಕೆ ಹೇಳಿದ್ರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಅವರು ಮೊನ್ನೆ ನನಗೆ ಗೊತ್ತಿಲ್ಲ, ನಿನ್ನೆ ಹೇಳಿದಾಗೆ ಇವತ್ತು MSPಯ ಸಬ್ ಕಮಿಟಿಯ ಅಧ್ಯಕ್ಷರಾಗಿ ಅವರೇ ಇದ್ದಾರೆ. ನನಗೂ ಬಹಳ ಸಂತೋಷ ಆಯಿತು. ಯಾಕೆಂದರೆ ಮಾರ್ಕೆಟಿಂಗ್ ಫೆಡರೇಷನ್ಗೂ ಅದಕ್ಕೂ ಅನ್ಯೋನ್ಯತೆ ಆಗ್ತದೆ ಇಲಾಖೆ. ಹಾಗೆ 771 ಕೋಟಿಯನ್ನು ಬಿಡುಗಡೆ ಮಾಡಿದಂಥ ಸಚಿವರಿಗೆ ಎಲ್ಲ ರೈತರ ಪರವಾಗಿ ಇನ್ನೊಮ್ಮೆ ನಾನು ಮನದಾಳದ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಬಂದಂಥ ಈ ಸಚಿವರು ಹಾಗೂ ನಮ್ಮ ಎಲ್ಲರಿಗೂ ನೀವು ಇನ್ನು ಮುಂದೆ ಒಟ್ಟಾಗಿರೋಣ. ಇನ್ನು ಕಾಮನ್ ಸಾಫ್ಟ್ವೇರ್ ಬಗ್ಗೆ ಹೇಳಿದ್ವಿ, ಅದರ ಕೇಂದ್ರ ಸರ್ಕಾರ 60% ಕೊಡ್ತದೆ ಮತ್ತು ಉಳಿದದನ್ನು ನಾವು ಹಾಕ್ಕೊಳ್ಬೇಕು. ಈಗಾಗಲೇ ನಮ್ಮ ಕಮ್ಮದಪ್ಪನವರು ಯಾವಾಗಲೂ ಪ್ರಕಾಶ್ ಚಂದ್ರ ಶೆಟ್ಟಿ ಹೇಳಿದ್ರು, ನಾನು ಎದುರು ಕೂತ್ಕೊಳ್ಳಿ ಯಾವಾಗಲೂ. ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಮಾಡಿದ್ದೇವೆ. ಕೋವಿಡ್ ಇಲ್ಲದಿದ್ದರೆ ಇವತ್ತು ನಮ್ಮ ಜಿಲ್ಲೆ ಸಂಪೂರ್ಣವಾಗಿ 2 ಜಿಲ್ಲೆ ಕಾಮನ್ ಸಾಫ್ಟ್ವೇರ್ ಆಗ್ತಿತ್ತು. ಕಾಮನ್ ಸಾಫ್ಟ್ವೇರ್ ಆದರೆ ನಿಮ್ಮ ಡೆಪಾಸಿಟಿನ ವಿವರ ಇನ್ನೊಬ್ರಿಗೆ ಸಿಗೋದಿಲ್ಲ. ಅದು ಒಂದು ನಮ್ಮ ಬ್ಯಾಂಕ್ನವರ ಮನಸ್ಸಿನಲ್ಲಿ ಇದೆ. ನಿಮ್ಮ ಬ್ಯಾಂಕಿನಲ್ಲಿ ಇರುವಂಥ ಡೆಪಾಸಿಟ್ನ ವಿವರ ಇನ್ನೊಬ್ರಿಗೆ ಸಿಗೋದಿಲ್ಲ. ನಿಮಗೆ ಸಾಲ ಕೊಡುವ ವ್ಯವಹಾರಗಳು ಮಾತ್ರ ಒಂದು ಎಫೆಕ್ಟ್ ಬ್ಯಾಂಕಿಗೆ, ಒಂದು ನಬಾರ್ಡಿಗೆ, ಮತ್ತೊಂದು RCSಗೆ ಸಹಕಾರ ಇಲಾಖೆಗೆ ಕೊಡುವಂಥ ವ್ಯವಸ್ಥೆ ಮಾಡಿದವರಿಗೆ ನಿಮ್ಮ ವಿವರವನ್ನು ಇನ್ನೊಂದು ಬ್ಯಾಂಕಿಗೆ ತಿಳಿಸುವಂಥ ಕೆಲಸ ಆಗೋದಿಲ್ಲ. ಅದೊಂದು ನಮ್ಮಲ್ಲಿ ಮನಸ್ಸಿನಲ್ಲಿದೆ. ನಮ್ಮ ಜಿಲ್ಲಾ ಪ್ರಾಥಮಿಕ ಬ್ಯಾಂಕಿನವರು ಅದು ಮಾಡೋದಿಲ್ಲ. ಈ ಸಲ 2 ತಿಂಗಳ ಒಳಗಾಗಿ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಅದನ್ನು ಕಾಮನ್ ಸಾಫ್ಟ್ವೇರ್ನ ಅಳೆದುಕೊಂಡು ನನ್ನ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಮಾಡಿದರೆ ನಾವು ದೇಶದಲ್ಲೇ ಪ್ರಥಮವಾಗಿ ಕಾಮನ್ ಸಾಫ್ಟ್ವೇರ್ ಅನ್ನು ಇಡೀ ರಾಜ್ಯದಲ್ಲಿ ಮಾಡಿದಂಥ ಕೀರ್ತಿ ನಮ್ಮ ಸಹಕಾರ ಸಚಿವರಿಗೆ ಸಲ್ತದೆ ಅಂತ ಹೇಳ್ಕೊಂಡು, ತಮಗೆಲ್ಲರಿಗೂ ಶುಭವಾಗಲಿ. ತಮಗೆಲ್ಲರಿಗೂ ಈ ಕೊರೋನಾ ಟೈಮ್ನಲ್ಲಿ ತಾವು ಬಂದಿದ್ದೀರಿ. ಈ 3ನೇ ಅಲೆ ಬಾರದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲ ಕೊರೋನಾ ಮುಕ್ತರಾಗಿ ಬಾಳುವಂಥ ದಿವಸಗಳು ಆದಷ್ಟು ಬೇಗ ಬರಬೇಕು. ನಾನು ನಮ್ಮ ಮಹಿಳೆಯರಿಗೆ ಹೇಳ್ತಾ ಇದ್ದೆ, ಯಾವಾಗಲೂ ಕೊರೋನಾ ಬಿಟ್ಟುಕೊಂಡ್ರೆ ನಿಮಗೆ ಸಮವಸ್ತ್ರ ಬರ್ತದೆ ಹೇಳ್ತೀನಿ. ಅವರು ಪ್ರಾರ್ಥನೆ ಹೆಚ್ಚು ಮಾಡಬೇಕು. ಯಾಕೆ ಹೇಳಿದರೆ ನಿಮಗೆ ಸಮವಸ್ತ್ರ ಸಿಗ್ಬೇಕಾ ಕೊರೋನಾ ಹೋಗಿ, ನೀವು ದೇವರಲ್ಲಿ ಪ್ರಾರ್ಥನೆ ಹೆಚ್ಚು ಮಾಡಬೇಕು. ಮಹಿಳೆಯರಲ್ಲಿ ದೈವಭಕ್ತಿ ಜಾಸ್ತಿ ಇದೆ. ಅವ್ರು ಮಾಡಿದಾಗ ಮಾತ್ರ ಈ ಕೊರೋನಾ ಖಂಡಿತ ನಮ್ಮನ್ನು ಬಿಟ್ಟು ಹೋಗ್ತದೆ. ನಾವು ಕೂಡ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಹೇಳಿಕೊಂಡು, ನಮ್ಮ ಸಚಿವರಿಗೂ ನಮ್ಮ ಬೆಳ್ಳಿ ಪ್ರಕಾಶ್ ನಮ್ಮ ಹೇಳಿದ್ರು, ಹೆಸರು ಬೆಳ್ಳಿ ಅದು ಬಂಗಾರ ಅಂತ ಇರಲಿ. ಅವ್ರು ಒಂದು ಹೇಳ್ತಾ ಇದ್ರು, ನಿಮಗೂ ಬೇಕಾದ್ರೆ ಬಂಗಾರ ಹಾಕ್ಕೊಡ್ತೀನಿ ಒಬ್ಬರಿಗೆ ಹೇಳೋದಿಲ್ಲ ಸರಿಯಾದಂತ, ಆದರೆ ಇಟ್ಕೊಂಡು ತಿರ್ಬೇಕು ಹೇಳಿದ್ರು. ಆ ಭಾರ ಹೊತ್ಕೊಂಡು ಯಾರು ತಿಂತಾರೆ, ಇವರೇ ಹೋಗ್ಬೇಕು. ಹಾಗಾಗಿ ಬೆಳ್ಳಿಯವರು ಬಂಗಾರ ಆಗಲಿ, ನಮ್ಮ ಸಚಿವರು ಕೂಡ ಬಂಗಾರ ಆಗಲಿ, ಎಲ್ಲರ ಮನಸ್ಸಿನಲ್ಲಿ ಹೊತ್ಕೊಂಡು ಈ ಸಹಕಾರಿ ಕ್ಷೇತ್ರವನ್ನು ಇವರ ನೇತೃತ್ವದಲ್ಲಿ ಬೆಳೆಸುವಂಥ ಮಾತನ್ನು ಹೇಳ್ಕೊಂಡು ಎಲ್ಲರಿಗೂ ಶುಭಕರಿ ನನ್ನ ಮಾತನಾಡುತ್ತೇನೆ. ಜೈ ಸರ್ಕಾರ. ರೈತ ಸ್ಪಂದನ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಸಮರ್ಥ ನಾಯಕನಿಗೆ ಚಕ್ರವನ್ನ ಕಟ್ಟಿ ಸಹಕಾರಿಗಳ ಸ್ಪಂದನೆಯಾಗಿ